ಎಲ್ಲ ನಾಯಕರ ಹೆಸರು ಕಾಣುತ್ತಾ ಇದ್ದದ್ದು ಬಹಳ ಅಪರೂಪ. ಎಲ್ಲೂ ಕೂಡ ತನ್ನ ಹೆಸರು ಬರಬೇಕು, ಯಾಕೆ ಹೀಗೆ ಅಂತೇಳಿ ಶಾಸ್ತ್ರಿಯವರು ಕೊಟ್ಟಂಥ ಒಂದು ಉತ್ತರ. ಬಹುಶಃ ಅವ್ರು ಕೇಳ್ತಾರೆ, ನೀವೆಲ್ಲ ತಾಜ್ ಮಹಲ್ ನೋಡಿದ್ದೀರಾ, ಜಗತ್ತಿನ 7 ಅದ್ಭುತಗಳಲ್ಲಿ ಒಂದಾದ್ಯಂತ ಜನ ಬರ್ತಾರೆ, ಅದನ್ನು ನೋಡ್ತಾರೆ. ಅದರ ಬಿಯಲ್ಲಿ ಫೌಂಡೇಶನ್ ಸ್ಟೋನ್ ಆಗಿ ತಂದೆ ಬಿಸ್ನೆಸ್ ಮ್ಯಾನ್, ಬ್ಲಡ್ಡಲ್ಲಿ ಬಿಸ್ನೆಸ್ ಇದೆ, ವ್ಯಾಪಾರದ ರಕ್ತ ಅದು ಬಿಸ್ನೆಸ್ಸಲ್ಲಿ ಬಂದಿದೆ. ಏನು ರಕ್ತ ವ್ಯಾಪಾರ ರಕ್ತಗತವಾಗಿ ಬಂದಿದೆ. 16 ವರ್ಷದ ಹುಡುಗ ಕ್ರಿಕೆಟ್, ನಮ್ಮ ಮಕ್ಕಳು ಕ್ರಿಕೆಟ್ ಬ್ಯಾಟ್ ಬಾಲ್ ಆಡುವ ಸಮಯ, ವ್ಯಾಪಾರ ಮಾಡಬೇಕು ಅಂತೇಳಿ ತನ್ನ ತಾಯಿಯನ್ನು ಕರೆದುಕೊಂಡು ಒಟ್ಟಿಗೆ ಮಧ್ಯ ಏಷ್ಯಾದಿಂದ ಮಲೇಷ್ಯಾಕ್ಕೆ ಬರ್ತಾರೆ. ವ್ಯಾಪಾರ ಮಾಡಬೇಕು ಅಂತೇಳಿ ಇಸಾಕ್ ಹಾಜಿಯವರು ಬಂಡವಾಳ ಇಲ್ಲ. ನಮ್ಮ ಅರೆಕಲ್ ಹಾಜಬ್ಬ ಅವರು ಯಾವಾಗಲೂ ನೆನಪಿಸುವಂಥ ಒಂದು ಹೆಸರು ನಮ್ಮ SF ಇಸಾಕ್ ಹಾಜಿಯವರು. ನನಗೆ ಕಿತ್ಲೆ ಹಣ್ಣು ಸಾಲ ಕೊಡ್ತಿದ್ರು ಅಂತೇಳಿ. ಇವತ್ತು ನಿಮ್ಮ ಕೈ ಗುಣ ಚೆನ್ನಾಗಿದೆ, ನೀವು ಸಾಲ ಕೊಟ್ಟು ಕಿತ್ಲೆ ಹಣ್ಣು ಮಾರಿದ ಹಾಜಬ್ಬರು ಪದ್ಮಶ್ರೀ ಆಗಿದ್ದಾರೆ, ನಮಗಿಂತ ಎತ್ತರದ ಸ್ಥಾನದಲ್ಲಿದ್ದಾರೆ. ತುಂಬ ಸಂತೋಷ ಆಗತ್ತೆ. ಹಾಗೆ ವ್ಯಾಪಾರ ಮಾಡಬೇಕು, ಬಂಡವಾಳ ಇಲ್ಲ. ಇಸ್ಮಾಯಿಲ್ ಸರ್ ಎಂತ ಮಾಡೋದು? ಕಾಲಲ್ಲಿ ಒಂದು ಲೆದರ್ ಶೂ ಇತ್ತು, ಪರ್ವೇಸ್ ಸರ್, ಲೆದರ್ ಶೂ, ಸೆಕೆಂಡ್ ಹ್ಯಾಂಡ್ ಲೆದರ್ ಶೂವನ್ನು ಕೊಂಡೋಗಿ ಅಂಗಡಿಗೆ ಮಾರಿ ಅದರಲ್ಲಿ ಬಂದ ಹಣದಲ್ಲಿ ಅಕ್ಕಿ ವ್ಯಾಪಾರ ಸ್ಟಾರ್ಟ್ ಮಾಡ್ತಾರೆ. ಫಸ್ಟ್ ಡೇ 10 ರೂಪಾಯಿ ಲಾಭ ಸಿಗತ್ತೆ. 10 ರೂಪಾಯಿ ಅಂದರೆ ಅಲ್ಲಿದ್ದು ಮಲೇಷಿಯನ್ ರಿಂಗಿಟ್ಸ್, ಮಲೇಷ್ಯಾದ 10 ರೂಪಾಯಿ ಮಲೇಷಿಯನ್ ರಿಂಗಿಟ್ಸ್ ಲಾಭ ಸಿಗತ್ತೆ. ಲಾಭ ಸಿಕ್ಕಿದ್ದನ್ನು ಭಾಳ ಖುಷಿಯಲ್ಲಿ, ಅಮ್ಮ ನನಗಿವತ್ತು 10 ರೂಪಾಯಿ ಸಿಕ್ಕಿದೆ ಅಂತೇಳಿ ಅಮ್ಮನ ಕೈಯಲ್ಲಿ ಕೊಂಡೋಗಿ ಕೊಡ್ತಾರೆ. ಯಾವತ್ತೂ ಕೂಡ ನಮ್ಮ ಲಾಭವನ್ನು ಕೊಂಡೋಗಿ ಅಮ್ಮನ ಕೈಯಲ್ಲಿ ಕೊಡಬೇಕು. ಅಮ್ಮನ ಕೈಯಲ್ಲಿ ಕೊಟ್ಟರೆ ಅದಕ್ಕೊಂದು ಬರ್ಕತ್ತಿದೆ, ಅದಕ್ಕೆ ಸಮೃದ್ಧಿ ಇದೆ. ಅಮ್ಮ ಮುಟ್ಟಿದ್ರೆ ಸಾಕು ನಿಮ್ಮ ಪರ್ಸ್, ಅದಕ್ಕೆ ಭಗವಂತ ಭಾಳಷ್ಟು ಅದಕ್ಕೆ ಸಮೃದ್ಧಿಯನ್ನು ಕೊಡ್ತಾನೆ. ಯಾವ ತಾಯಿಯೂ ಕೂಡ ಒಂದು ಮೂಲೆಯಲ್ಲಿ ನಿಂತುಕೊಂಡು ಮಗನೇ 10 ರೂಪಾಯಿ ಕೊಡು, 100 ರೂಪಾಯಿ ಕೊಡು ಅಂತ ಹೇಳುವ ಸಂದರ್ಭ ಅಮ್ಮನಿಗೆ ಕೊಡಬಾರ್ದು. ನಮ್ಮ ಪರ್ಸನ್ನು ಕೊಟ್ಟು ಅಮ್ಮನಿಗೆ ಹೇಳಬೇಕು, ಎಷ್ಟು ಬೇಕಾದರೂ ತೆಕ್ಕೋ ಅಂತೇಳಿ. ನೀವೇನು ಭಾವಿಸಬೇಡಿ, ಅಮ್ಮ 1000 ತಗೊಂಡ್ರೆ ದೇವರು 1,00,000 ಕೊಡ್ತಾನೆ, ಅಮ್ಮ 1,00,000 ತಗೊಂಡ್ರೆ ದೇವರು ಕೋಟಿ ಕೊಡ್ತಾನೆ. ಯಾಕಂತ ಹೇಳಿದ್ರೆ ಅಮ್ಮನಿಗೆ ಕೊಟ್ಟಾಗ ದೇವನಿಗೆ ಖುಷಿ ಆಗತ್ತೆ, ದೇವನಿಗೆ ಖುಷಿ ಆದಾಗ ದೇವರು ಬರ್ಕತ್ತು ಕೊಡ್ತಾನೆ. ನನ್ನ ಪ್ರೀತಿಯ ಎಲ್ಲ ಬಿಸ್ನೆಸ್ ಮ್ಯಾನ್, 10 ರೂಪಾಯಿ ಕೊಟ್ಟು ಅಮ್ಮ ಹೇಳ್ತಾಳೆ 5 ರೂಪಾಯಿ ದಾನ ಮಾಡು ಅಂತ. ಎಂಥ ಅಮ್ಮ ನೋಡಿ, ಫಸ್ಟ್ ಡೇ 10 ರೂಪಾಯಿಯಲ್ಲಿ 5 ರೂಪಾಯಿ ದಾನ ಮಾಡು, ಬಡವರಿಗೆ ಕೊಡು ಅಂತ ಹೇಳುವಾಗ ಮಗ ಹೇಳ್ತಾನೆ, ಇಲ್ಲಮ್ಮ ನಾನು ಕೊಡಲ್ಲ, ನನಗೆ ಲಾಭ ಜಾಸ್ತಿ ಮುಂದೆ ಬರಬೇಕು, ಇದು ನಾಳೆ ನನಗೆ ಇನ್ವೆಸ್ಟ್ಮೆಂಟ್ ಬೇಕು, ಅದಕ್ಕೋಸ್ಕರ ನಾನು ಕೊಡಲ್ಲ, ಮುಂದೆ ಕೊಡ್ತೀನಿ ಅಂತ ಹೇಳುವಾಗ ಅಮ್ಮ ಹೇಳ್ತಾಳೆ, ಇದು ದೇವರು ಕೊಟ್ಟ ಅವಕಾಶ, ಬಿಡಬೇಡ, ಕೊಟ್ಟು ನೋಡು ಅಂತ ಹೇಳ್ತಾಳೆ. ಕೊನೆಗೆ ಅಮ್ಮ ಒತ್ತಾಯ ಮಾಡಿದ್ದಕ್ಕೆ 10 ರೂಪಾಯಿಯಲ್ಲಿ 5 ರೂಪಾಯಿ ದಾನ ಕೊಡ್ತಾನೆ. ಅಲ್ಲಿಂದ ದಾನ ಕೊಡುವ ಪ್ರಯಾಣ ಆರಂಭ ಆಗುತ್ತೆ. ಇವತ್ತು ನಮ್ಮೊಟ್ಟಿಗೆ ಶೇಖ್ ಕರ್ನೀರಿ ಅವರಿದ್ದಾರೆ, ನಮ್ಮ ಇಸ್ಮಾಯಿಲ್ ಅವರಿದ್ದಾರೆ, ಎಲ್ಲ ಕೊಡುಗೈ ದಾನಿಗಳಿದ್ದಾರೆ. ಇಲ್ಲಿ ಭಾಳಷ್ಟು ಕೊಡುಗೈ ದಾನಿಗಳಿದ್ದಾರೆ. ಈ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠವಾದ ಕೈ ಯಾವುದು ಕೇಳಿದರೆ, ಇಲ್ಲಿ ರಾಲೆಕ್ಸ್ ಕಟ್ಟಿದವರಿದ್ದಾರೆ, ಟಿಸೋಟ್ ಕಟ್ಟಿದವರಿದ್ದಾರೆ, ರ್ಯಾಡೋ ಕಟ್ಟಿದವರಿದ್ದಾರೆ, ಡೈಮಂಡಿನ ಬ್ಯಾಸ್ಲೆಟ್ ಕಟ್ಟಿದವರಿದ್ದಾರೆ. ನಮ್ಮ ಪ್ರವಾದಿವರು ಹೇಳ್ತಾರೆ, ಅತ್ಯಂತ ಶ್ರೇಷ್ಠವಾದ ಕೈ ಅದು ಕೊಡುವ ಕೈ ಅಂತ ಹೇಳುವಂಥದ್ದು. ಅದು ಕೊಡುವ ಕೈ. ಹಾಗೆ ಅಲ್ಲಿಂದ ತನ್ನ ವ್ಯಾಪಾರದಲ್ಲಿ ಎಕ್ಸಾಕ್ಟ್ 50% ಕೊಡ್ತಾ ಬರ್ತಾರೆ. ಕೊಟ್ಟು ಏನಾಯಿತು ಗೊತ್ತಾ? ನೀವಿವತ್ತು ನೆಟ್ಟಲ್ಲಿ ಹೊಡೆದು ನೋಡಿ, ಮಲೇಷ್ಯಾದ ರಿಚೆಸ್ಟ್ ಮುಸ್ಲಿಮ್ ಆಗ್ತಾರೆ, ಮಲೇಷ್ಯಾದ 8th ರಿಚೆಸ್ಟ್ ಮ್ಯಾನ್ ಆಗ್ತಾರೆ. ಅವರ ಹೆಸರು ಸೈಯದ್ ಮುಖ್ತಾರ್ ಅಲ್ ಬುಖಾರಿ ಅಂತ ಅವರ ಹೆಸರು. ಅಲ್ ಬುಖಾರ ಯೂನಿವರ್ಸಿಟಿ ಇದೆ, ಲಕ್ಷಾಂತರ ಮಂದಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ, ಲಕ್ಷಾಂತರ ಮಂದಿಗೆ ಉದ್ಯೋಗ ಕೊಡ್ತಾ ಇದ್ದಾರೆ. ಇಡೀ ಮಲೇಷ್ಯಾದ ಅಕ್ಕಿ ಮಾರ್ಕೆಟನ್ನು ನಿಯಂತ್ರಣ ಮಾಡ್ತಾ ಇದ್ದಾರೆ. ನನ್ನ ಪ್ರೀತಿಯ ಸಹೋದರರೇ,
ಬಾವಿಯಲ್ಲಿ ನೀರು ಖಾಲಿಯಾಗುತ್ತಿಲ್ಲ. ದೇವರು ಏನು ಕೊಟ್ಟಿದ್ದಾನೆ? ವರತೆಯನ್ನು ಕೊಟ್ಟಿದ್ದಾನೆ. ನಮ್ಮ ಭಾಷೆಯಲ್ಲಿ ಹೊಸರು ಅಂತ ಹೇಳ್ತಾರೆ. ಮತ್ತೆ ಮತ್ತೆ ನೀರು ಬರುತ್ತೆ. ಹಾಗೆ ನಮ್ಮ ಲಾಭದ ಒಂದು ಅಂಶವನ್ನು ಈ ಸಮಾಜದ ನೊಂದವರ, ಅಶಕ್ತರ, ಅನಾಥರ, ಅಸಹಾಯಕರ ಪಾಲಿಗೆ ವಿನಿಯೋಗ ಮಾಡಿದರೆ ಖಂಡಿತವಾಗಿಯೂ ಕೂಡ ನಮ್ಮ ಜೊತೆ ದೇವನಿದ್ದಾನೆ. ಪರಲೋಕ ನಮಗೆ ವಿಜಯ ಸಿಗಬಹುದು ಅಂತ ನಾನು ಭಾವಿಸ್ತೇನೆ. ತಮಗೆಲ್ಲರಿಗೂ ಶುಭವಾಗಲಿ. ಜೆಂಡೆಯೊಂದಿಗೆ ನಾವು ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಈ ಒಂದು ಭವ್ಯ ವೇದಿಕೆಗೆ ಅತ್ಯಂತ ಪ್ರೀತಿಯಿಂದ ನಾವು ಸ್ವಾಗತಿಸ್ತಾ ಇದ್ದೇವೆ. ಜನಾಬ್ ಯುಟಿ ಖಾದರ್ ಫರೀದ್. ಕರ್ನೀರೆ, ಮೊಹಮ್ಮದ್ ಇಸ್ಮಾಯಿಲ್ ಅಚ್ಚಂಜಿಸಿ, ಮೊಹಮ್ಮದ್ ಬಾಬಾ, ಅಹಮದ್ ಬಾಬಾ, ಉಮರ್ ಫಾರೂಕ್ ಪರಂಗಿಪೇಟೆ, ಅಯ್ಯೂಬ್ ಮಂಜಿಲಾ, ಈಶ್ವರ್ ಉಲಾಲ್, ಕಮರುನಿಸಾ ಆಸಿಫ್, ಜೆ ಶೇಖರ್, ಅಮೀರ್ ಹುಸೇನ್, ಅರುಣ್ ಡಿಸೋಜಾ ಇವರೆಲ್ಲರೂ ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ನಮ್ಮ ಎಲ್ಲ ಅತಿಥಿಗಳು ವೇದಿಕೆಯನ್ನು ಅಲಂಕರಿಸಬೇಕು. ಒತ್ತಡವನ್ನು ನಿಭಾಯಿಸಿಕೊಂಡು ತಾವು ಬಂದಿದ್ದೀರಿ. ಖಂಡಿತ ನಮಗೆ ಅರ್ಥ ಆಗತ್ತೆ. ಸರ್ವಶಕ್ತನು ತಮಗೆ ಇನ್ನಷ್ಟು ಶಕ್ತಿ ಸಹನೆಯನ್ನು ಕೊಡಲಿ ಅಂತ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಾವು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮ ಸರ್ವಶಕ್ತನು ನಮ್ಮೆಲ್ಲರನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನು ನಿಮ್ಮೆಲ್ಲರ ಮೇಲೆ ಶಾಂತಿಯ ಮಳೆಯನ್ನು ಸುರಿಸಲಿ. ಜಗತ್ತಿನ ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನಃ ಸುಖಿನೋ ಭವಂತು. ಜಗತ್ತಿನ ಎಲ್ಲ ಜನರಿಗೆ ಶಾಂತಿ, ಆರೋಗ್ಯ, ನೆಮ್ಮದಿ, ಆಯುಷ್ಯ, ಸಕಲ ಸೌಭಾಗ್ಯಗಳು ಸಿಗಲಿ ಎಂಬ ಪ್ರಾರ್ಥನೆಯೊಂದಿಗೆ ನಾವು ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮುಂದಿನ ಅಂಗ ಸ್ವಾಗತ ಮತ್ತು ಪ್ರಸ್ತಾವನೆ. ಇದಕ್ಕಾಗಿ ನಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಬೆನ್ನೆಲುಬಾಗಿ ಕಳೆದ 1 ತಿಂಗಳಿನಿಂದ ನಿರಂತರವಾಗಿ ಓಡಾಡಿ ಕಾರ್ಯಕ್ರಮದ ಸಂಘಟನೆಯ ಪಾದರಸದ ಒಂದು ವ್ಯಕ್ತಿತ್ವ. ನಮ್ಮ ಕೀರ್ತಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ಬಹಳ ದೊಡ್ಡದು. ಅವರೇ ನಮ್ಮ ರಫೀಕ್ ಪೇರಿಮಾರು. ಒಂದು ಜೋರು ಚಪ್ಪಾಳೆಯೊಂದಿಗೆ ನಾನು ಸ್ವಾಗತಕ್ಕಾಗಿ ಮತ್ತು ಪ್ರಸ್ತಾವನೆಗಾಗಿ ಅವರಲ್ಲಿ ವಿನಂತಿಸ್ತಾ ಇದ್ದೇನೆ. ಅತಿಥಿಗಳಿಗೂ ಹಾಗೂ ಈ ಸಭೆಯಲ್ಲಿ ಆಸೀನರಾದಂಥ ಸಭಾಸದರಿಗೂ ಪ್ರಪ್ರಥಮವಾಗಿ ವಂದಿಸುತ್ತಾ, ಗ್ಲೋಬಲ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಸೆಂಟರ್ ಕಲ್ಲಾಪು ಇದರ ಆಡಳಿತ ಮಂಡಳಿ ಮತ್ತು ವರ್ತಕರ ಸಂಘದ ಸಹಯೋಗದೊಂದಿಗೆ ಇಂದು ನಮ್ಮ ಜಿಲ್ಲೆಯ ಹೆಮ್ಮೆಯ ಜನಪ್ರತಿನಿಧಿ, ಅಭಿವೃದ್ಧಿಯ ಹರಿಕಾರ, ಗೌರವಾನ್ವಿತ ರಾಜ್ಯ ವಿಧಾನಸಭೆಯ ಸಭಾಧ್ಯಕ್ಷರಾದ ಜನಾಬ್ ಶ್ರೀ ಯುಟಿ ಖಾದರ್ ಫರೀದ್ ಇವರಿಗೆ ನಾಗರಿಕ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಿದ್ದು ನಮಗೆ ತುಂಬ ಸಂತೋಷವಾದಂಥ ವಿಷಯವಾಗಿದೆ. ಇರುವಂಥ ವಿಷಯವೇನೆಂದರೆ, ವರ್ತಕರಾದ ನಮಗೂ ಯುಟಿ ಖಾದರ್ ಸಾಹೇಬರಿಗೂ ಇರುವಂಥ ಅವಿನಾಭಾವ ಸಂಬಂಧದ ಬಗ್ಗೆ ನನ್ನ ಅನಿಸಿಕೆ ಪ್ರಕಾರ ಮಂಗಳೂರು
ಸಾಹೇಬರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಆರೋಗ್ಯ ಸಚಿವರಾಗಿದ್ದಂಥ ಸಂದರ್ಭ ನಮ್ಮ ಜಿಲ್ಲಾಡಳಿತವು ಮಂಗಳೂರು ಕೇಂದ್ರ ಮಾರುಕಟ್ಟೆಯನ್ನು ಕೆಡವಲು ಪ್ರಯತ್ನ ಪಟ್ಟಾಗ ಅಂದು ನಾನು ಮತ್ತು ನನ್ನ ಸಂಗಡಿಗರೆಲ್ಲರೂ ಕೂಡಿ ಸಾಹೇಬರನ್ನು ಭೇಟಿ ಮಾಡಿ ವಿಷಯವನ್ನು ಪ್ರಸ್ತಾಪಿಸಿದೆವು. ತದನಂತರ ಸಾಹೇಬರು ಜಿಲ್ಲಾಧಿಕಾರಿಯೊಂದಿಗೆ ಮಾತನಾಡಿ ಆ ಆದೇಶದ ನೋಟಿಸನ್ನು ಹಿಂಪಡೆಯುವಂತೆ ಮಾಡಿದ್ದಾರೆ. ಪ್ರಮುಖವಾದ ಒಂದು 2-3 ವಿಷಯ ಮಾತ್ರ. ತದನಂತರ ಸಾಹೇಬರು ಸಮ್ಮಿಶ್ರ ಸರ್ಕಾರದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿದ್ದಂಥ ಸಂದರ್ಭ ಅದೇ ಜಿಲ್ಲಾಡಳಿತವು ಸ್ಮಾರ್ಟ್ ಸಿಟಿ ಯೋಜನೆಗಾಗಿ ಕೇಂದ್ರ ಮಾರುಕಟ್ಟೆಯನ್ನು ಪುನಃ ಕೆಡವುವ ತಯಾರಿಯನ್ನು ನಡೆಸುವ ವಿಷಯ ನಮಗೆ ತಿಳಿದು ಬಂದಂಥ ಸಂದರ್ಭ ನಾವೆಲ್ಲರೂ ಸೇರಿ ಶ್ರೀಯುತರನ್ನು ಸರ್ಕ್ಯೂಟ್ ಹೌಸ್ನಲ್ಲಿ ಭೇಟಿ ಮಾಡಿ ವಿಷಯ ತಿಳಿಸಿದಾಗ ಸಾಹೇಬರು ಸ್ಮಾರ್ಟ್ ಸಿಟಿ ಯೋಜನೆಯ ಉನ್ನತ ಅಧಿಕಾರಿಗಳೊಂದಿಗೆ ಮಾತನಾಡಿ ವರ್ತಕರಿಗೆ ಸೂಕ್ತವಾದ ಪರ್ಯಾಯ ವ್ಯವಸ್ಥೆ ಆಗುವವರೆಗೆ ಕಟ್ಟಡವನ್ನು ಕೆಡವಬಾರದೆಂದು ಖಂಡಿತವಾಗಿ ಹೇಳಿದಂಥ ನಮ್ಮ ಸಾಹೇಬರು ತದನಂತರ ಕಾಲ ಬದಲಾಯಿತು, ಸರ್ಕಾರ ಬದಲಾಯಿತು. ನಮ್ಮ ವಿಶ್ವದೆಲ್ಲೆಡೆ ಕೊರೋನಾ ಎಂಬ ಮಹಾಮಾರಿಯು ವಕ್ಕರಿಸಿದ್ದು ಅದನ್ನೇ ನೆಪವಾಗಿಟ್ಟುಕೊಂಡು ಅಲ್ಲಿನ ಸ್ಥಳೀಯ ಶಾಸಕರು ಹಾಗೂ ಜಿಲ್ಲಾಡಳಿತ ಕೇಂದ್ರ ಮಾರುಕಟ್ಟೆಗೆ ಬೀಗ ಜಡಿದು ಬಡಪಾಯಿ ವರ್ತಕರಾದ ನಮ್ಮನ್ನು APMC ಯಾರ್ಡಿಗೆ ಸ್ಥಳಾಂತರಗೊಳಿಸಿತು. ಒಂದು ದುಃಖಕರವಾದ ವಿಷಯ. ಅಂಥ ಅಲ್ಲಿನ ಅವ್ಯವಸ್ಥೆಯನ್ನು ಮನಗಂಡು ಅಲ್ಲಿನ ಕಚೇರಿಗೆ ಭೇಟಿ ನೀಡಿದಂಥ ಸಾಹೇಬರು ಸರಿಯಾದ ವ್ಯವಸ್ಥೆ ಮಾಡಿಕೊಡುವಂತೆ ಅಲ್ಲಿನ ಅಧಿಕಾರಿಗಳಿಗೆ ತಾಕೀತನ್ನು ಮಾಡಿದರು. ನಮ್ಮ ಪರವಾಗಿ, ವರ್ತಕರ ಪರವಾಗಿ ಖುದ್ದು ಅವರೇ ಭೇಟಿ ನೀಡಿ ಅಲ್ಲಿನ ಅಧಿಕಾರಿಗಳೊಂದಿಗೆ ತಾಕೀತು ಮಾಡಿದರು, ಒಳ್ಳೆ ವ್ಯವಸ್ಥೆ ಮಾಡಿಕೊಡಬೇಕಾಗಿ. ಆದರೆ ಅಲ್ಲಿ ವ್ಯವಹಾರ ನಡೆಸಲು ನಮಗೆ ಸಾಧ್ಯವಾಗದೆ ಒಂದು ದಿನ UT ಖಾದರ್ ಸಾಹೇಬರನ್ನು, ಸನ್ಮಾನ್ಯ ಉಮರ್ ಫಾರೂಕ್ರವರು ಕೂಡ ಇದ್ದರು, ಸಾಹೇಬರನ್ನು ಭೇಟಿ ಮಾಡಿ ವಿಷಯವನ್ನು ಪ್ರಸ್ತಾಪಿಸಿ ನಾವು ಹೇಳೋದು ತಮ್ಮ ಕ್ಷೇತ್ರದಲ್ಲಿ ನಮಗೆ ಒಂದು ಸುಸಜ್ಜಿತವಾದ ಮಾರುಕಟ್ಟೆಯನ್ನು ನಿರ್ಮಿಸಿಕೊಡಬೇಕೆಂದು ಮನವಿ ಮಾಡಿದೆವು. ಕಾಕತಾಳೀಯ ಎಂಬಂತೆ ಗ್ರೂಪ್ 4 ಇದರ ಮಾಲಕರಾದ ಸನ್ಮಾನ್ಯ ಶ್ರೀ ಅಬೂಬಕರ್ ಸಿದ್ದೀಕ್ರವರು ಕಲ್ಲಾಪು ಭಾಗದಲ್ಲಿ ಮಾರ್ಕೆಟ್ ನಿರ್ಮಾಣ ಮಾಡುವ ಕಾರ್ಯವನ್ನು ಕೈಗೊಂಡಿದ್ದರು. UT ಖಾದರ್ ಅವರ ಕೃಪಾ ಕಟಾಕ್ಷದಿಂದ ಇಂದು ಇಲ್ಲಿ ಈ ಪ್ರದೇಶದಲ್ಲಿ ಗ್ಲೋಬಲ್ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಎನ್ನುವ ಹೆಸರಿನೊಂದಿಗೆ ಬೃಹತ್ ಮಾರ್ಕೆಟ್ ನಿರ್ಮಾಣವಾಗಿ ಅದರಲ್ಲಿ ವರ್ತಕರಾದ ನಾವು ನಿಶ್ಚಿಂತೆಯಿಂದ ವ್ಯವಹಾರವನ್ನು ಮಾಡುತ್ತಾ ಬಂದಿರುತ್ತೇವೆ. ಸಾಧಾರಣ 1-2 ವರ್ಷ ಕಳೆಯಿತು. ಇದಕ್ಕೆಲ್ಲ ಮುಖ್ಯ ಕಾರಣ ನಮ್ಮ ಶಾಸಕರಾದ ಜನಾಬ್ UT ಖಾದರ್ ಸಾಹೇಬ್ರ ಜನಪರವಾದ ಕಾಳಜಿ. ಸರ್ ಈ ಸನ್ಮಾನವನ್ನು ನಾವು ಯಾವುದೇ ರಾಜಕೀಯ, ಧರ್ಮ, ಜಾತಿ ಹಿನ್ನೆಲೆಯಲ್ಲಿ ಮಾಡದೆ ನಿಮ್ಮ ಸಹಾಯ ಸಹಕಾರ ಹಾಗೂ ಬಡ ವ್ಯಾಪಾರಿಗಳ ಮೇಲಿರುವ ನಿಮ್ಮ ಕಾಳಜಿಯನ್ನು ಗುರುತಿಸಿ ಮಾಡುತ್ತಿದ್ದೇವೆ ಸರ್. ಇನ್ನು ಮುಂದೆಯೂ ನಿಮ್ಮ ಸಹಕಾರವನ್ನು ಯಾಚಿಸುತ್ತಾ ಈ ಸಂದರ್ಭದಲ್ಲಿ ಈ ಗ್ಲೋಬಲ್ ಮಾರುಕಟ್ಟೆಯ ಆಡಳಿತ ನಿರ್ದೇಶಕರಾದ ಜನಾಬ್ ಅಬೂಬಕರ್ ಸಿದ್ದೀಕ್ ಹಾಗೂ ಅಬ್ದುಲ್ ಹಮೀದ್ ಮಾರಿಪಳ್ಳ ಇವರ ಉದಾರ ಮನಸ್ಸು, ಸಹಾಯ ಸಹಕಾರ, ಸಮಾಜ ಸೇವೆ, ವರ್ತಕರ ಮೇಲಿನ ಇವರ ಕಾಳಜಿ ನಾವಿಲ್ಲಿ ಸ್ಮರಿಸಲೇಬೇಕು. ಅಂತೂ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ವರ್ತಕರು
ತಮ್ಮ ಸ್ವಂತ ಕಾಲ ಮೇಲೆ ನಿಲ್ಲಬೇಕೆನ್ನುವುದು, ಇದಕ್ಕೆ ಜನಪ್ರತಿನಿಧಿಗಳಾದ ತಮ್ಮ ಬೆಂಬಲವು ಸದಾ ನಮ್ಮ ಜೊತೆ ಇರಬೇಕೆಂದು ಕೇಳಿಕೊಳ್ತಾ, ಉಪಕಾರ ಸ್ಮರಣೆಯೂ ಇದಾಗಿದೆ. ಶ್ರೀಯುತ ಸಭಾಧ್ಯಕ್ಷರಿಗೆ ಅಭಿನಂದಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂಥ ವರ್ತಕರ ಸಂಘದ ಅಧ್ಯಕ್ಷರಾದ ಫೈರೋಸ್ ಪರಂಗಿಪಟ್ಟಿ ಇವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಇವತ್ತು ಈ ಅದ್ಧೂರಿ ಕಾರ್ಯಕ್ರಮದಲ್ಲಿ ಸನ್ಮಾನಿತಗೊಳ್ಳುವ ನಿಮ್ಮೆಲ್ಲರ ಆತ್ಮೀಯ ಕರ್ನಾಟಕ ವಿಧಾನಸಭಾಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ UT ಖಾದರ್ ಫರೀದ್ ಸರ್ ಅವರಿಗೆ ವರ್ತಕರ ಸಂಘದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಶ್ರೀಯುತ ಅಬೂಬಕರ್ ಸಿದ್ದೀಕ್ರವರು ಹೂಗುಚ್ಛವನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಬಂದು ನಮ್ಮ ಸಮಾರಂಭಕ್ಕೆ ಬಂದು ಹೋಗಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮೊಹಮ್ಮದ್ ಇಸ್ಮಾಯಿಲ್ NGC ಗ್ರೂಪ್ ಆಫ್ ಕಂಪನೀಸ್ ಅಲ್ ಚುಬೈಲ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಕೂಡಲೇ ಅವರಿಗೆ ಹೂಗುಚ್ಛವನ್ನು ನೀಡಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಮಾಜಿ APMC ಸದಸ್ಯರು ಹಾಗೂ ಹಿರಿಯ ಸಲಹೆಗಾರರಾದ ಗ್ಲೋಬಲ್ ಮಾರುಕಟ್ಟೆಯ ಹಿರಿಯ ಸಲಹೆಗಾರರಾದ ಅಹಮದ್ ಬಾವಾ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನನ್ನ ನೆಚ್ಚಿನ ನಾಯಕ, ನನ್ನನ್ನು ಪರಿಚಯಿಸಿದಂಥ ನಾಯಕರಾದಂಥ ಉಮರ್ ಫಾರೂಕ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೂ ಹೂಗುಚ್ಛ ನೀಡಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಅಯ್ಯೂಬ್ ಮಂಚಿಲ ಮಾಜಿ ಉಪಾಧ್ಯಕ್ಷರು ನಗರಸಭೆ ಉಳ್ಳಾಲ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಅದೇ ರೀತಿ ಖಮರುನ್ನಿಸಾ ಆಸಿಫ್ ಅವರ ಪರವಾಗಿ ಅವರ ಹಸ್ಬೆಂಡ್ ಬಂದಿದ್ದಾರೆ, ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಮಾಜಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಉಳ್ಳಾಲ ಇವರ ಈಶ್ವರ್ ಉಳ್ಳಾಲ್ರವರು ಬಂದಿದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಆಡಳಿತ ಮುಕ್ತೇಶ್ವರರು ಉಮಾಮಹೇಶ್ವರಿ ದೇವಸ್ಥಾನ ಕಾಪಿಕಾಡು ಇದರ ಆಡಳಿತ ಮುಕ್ತೇಶ್ವರು ಜಯಶೇಖರ್ ಇವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಮೀರ್ ಹುಸೇನ್ ಉಪಾಧ್ಯಕ್ಷರು ಕಲ್ಲಾಪು ಜುಮಾ ಮಸೀದಿ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅರುಣ್ ಡಿಸೋಜಾ ಉಪಾಧ್ಯಕ್ಷರು ಸೈಂಟ್ ಸೆಬೆಸ್ಟಿಯನ್ ಧರ್ಮಕೇಂದ್ರ ಪೆರ್ಮನೂರು ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ, ನಮ್ಮ ಆತ್ಮೀಯ ನಾಯಕರು ಪುದು ಪಂಚಾಯತ್ನ ಒಬ್ಬ ಮಾಜಿ ಅಧ್ಯಕ್ಷರಾದಂಥ ರಮ್ಲಾನ್ ಮಾರಿಪಳ್ಳ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬ್ಲಾಕ್ ಕಾಂಗ್ರೆಸ್ನ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಶ್ರೀಯುತ ಸದಾಶಿವ ಉಳ್ಳಾಲ ಅವರು ನಮ್ಮ ಜೊತೆ ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ CR ಫ್ರೂಟ್ಸ್ ಇದರ ಮಾಲಕರಾದಂಥ CR ಅಬೂಬಕರ್ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ SF ಇಸಾಕ್ ಹಾಜಿ ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಅಬೂಬಕರ್ ಸಿದ್ದೀಕ್ ನಮ್ಮ ಈ ಸಂಸ್ಥೆಯ ಆಡಳಿತ ನಿರ್ದೇಶಕರು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಡುವಂಥ ನಮ್ಮೆಲ್ಲರ ನೆಚ್ಚಿನ ಸಂಪನ್ಮೂಲ ವ್ಯಕ್ತಿಯಾದಂಥ ರಫೀಕ್ ಮಾಸ್ಟರ್ ಇದ್ದಾರೆ, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂದಂಥ ಎಲ್ಲ ಸಭಾಸದರನ್ನು ಅಯ್ಯೂಬ್ ಮಂಚಿಲ ಸಭಾಸದರನ್ನು, ಪತ್ರಕರ್ತರ ಮಿತ್ರರನ್ನು, ದೃಶ್ಯ ಮಾಧ್ಯಮದವರನ್ನು, ಅದೇ ರೀತಿ ಆರಕ್ಷಕ ಸಿಬ್ಬಂದಿಗಳನ್ನು ಎಲ್ಲರನ್ನು, ನಮ್ಮ ವರ್ತಕ ಮಿತ್ರರನ್ನು ಎಲ್ಲರನ್ನೂ ಒಂದೇ ಮಾತಿನಲ್ಲಿ ಸ್ವಾಗತಿಸುತ್ತಾ ಮುಂದಕ್ಕೆ ರಫೀಕ್ ಮಾಸ್ಟರ್ಗೆ ಇದ್ದಾರೆ. ಸಮಯದ ಒತ್ತಡದಲ್ಲಿ ನಾವಿದ್ದೇವೆ. ಅಧ್ಯಕ್ಷಕ್ಕಿಂತ ಮುಂಚಿತವಾಗಿ ಈ ಒಂದು ಗ್ಲೋಬಲ್ ಮಾರ್ಕೆಟ್ ಎಂಬ ಪರಿಕಲ್ಪನೆ ಹೇಗೆ ಖಾದರ್ ಅವರ ಪಾಲು ಏನು, ಅವರ ಸೇವೆ ಏನು ಎಂಬುದರ ಬಲದ ಮಾತಿಗಾಗಿ ಇದ್ದಾರೆ ಇದರ ಮ್ಯಾನೇಜಿಂಗ್ ಡೈರೆಕ್ಟರ್ ಜನಾಬ್ ಅಬೂಬಕರ್ ಸಿದ್ದೀಕ್ ಗ್ರೂಪ್ 4.
ಕೊರೋನಾ ಸಂದರ್ಭದಲ್ಲಿ ನಮ್ಮ ತರಕಾರಿ ಮಾರುಕಟ್ಟೆಯಿಂದ ಸ್ಥಳಾಂತರಗೊಂಡದನ್ನು ನೋಡಿ ಅಲ್ಲಿ APMC ಪ್ರಾಣರಂಗದಲ್ಲಿರೋ ಅವ್ಯವಸ್ಥೆಯನ್ನು ನೋಡಿ ಕೆಲವರು ನನ್ನನ್ನು ಸಮೀಪಿಸಿ ಏನಾದರೊಂದು ವ್ಯವಸ್ಥೆ ಇದ್ದರೆ ಮಾಡುವ ಈ ಸಂದರ್ಭದಲ್ಲಿ ಅಂತ ಹೇಳಿದಾಗ ನನಗೆ ನನ್ನ ಮಿತ್ರರಾದ ಇಸ್ಮಾಯಿಲ್ NGC ಅವರ ಒಂದು ಜಾಗ ಇದೆ ಒಂದು ಇತ್ತು, ಅವರನ್ನು ನಾನು ಭೇಟಿಯಾದೆ. ಸೊ ಅವರು ಎಲ್ಲದಕ್ಕೂ ಅಗ್ರಿ ಆದರು. ಸೊ ಟರ್ಮ್ ಕಂಡೀಷನ್ ಎಲ್ಲ ಆದಮೇಲೆ ನಾನು UT ಖಾದರ್ ಅವರ ಮನೆಗೆ ಭೇಟಿ ನೀಡಿ ಈ ಒಂದು ಪ್ರಸ್ತಾವವನ್ನು ಇಟ್ಟಾಗ ಅವರು ತುಂಬ ಸಂತೋಷದಿಂದ ಒಪ್ಪಿ ಸ್ಥಳ ಪರಿಶೀಲನೆಗೆ ನಾನು ಕರೆದಾಗ ಇಮಿಡಿಯೇಟ್ ನನ್ನ ಜೊತೆ ಇಲ್ಲಿ ಬಂದು ನನ್ನ ಈ ಕಾನ್ಸೆಪ್ಟನ್ನು ಅವರು ತುಂಬ ಮೆಚ್ಚಿ ಇಮಿಡಿಯೇಟ್ ನಮ್ಮ ನಗರಸಭೆಯ ಕೆಲವು ಅಧಿಕಾರಿಗಳನ್ನು ಮತ್ತು ಸ್ಥಳೀಯರನ್ನು ಕರೆದು ಸೊ ಅವರಿಗೆ ಮನದಟ್ಟು ಮಾಡಿ ಈ ಒಂದು ಪ್ರಾಜೆಕ್ಟ್ ನಮ್ಮ ಈ ಏರಿಯಾಕ್ಕೆ ಬೇಕಿದ್ದು ತುಂಬ ಒಳ್ಳೆಯ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ, ನಿಮ್ಮೆಲ್ಲರ ಸಹಕಾರ ಬೇಕು, ನೀವು ಇವರಿಗೆ ಮಾಡಿಕೊಡ್ಬೇಕಂತ ಹೇಳಿ ನನ್ನನ್ನು ಮತ್ತು ಅವರನ್ನು ಹುರಿದುಂಬಿಸಿದರು ಮಾಡಲೇಬೇಕಂತೇಳಿ. ಸೊ ಅದರ ನಂತರ ಅವರ ಒಂದು ಸಹಕಾರದಿಂದ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯಿತು. ಸೊ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆದ ಮೇಲೆ ಎಲ್ಲ ಆಲ್ಮೋಸ್ಟ್ ಆಗ್ತಾ ಬರಬೇಕಾದ್ರೆ ನಾನು ಅವರನ್ನು ಮತ್ತೆ ಭೇಟಿಯಾಗಿ ಜಿಲ್ಲಾಧಿಕಾರಿಯರು ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರನ್ನೊಮ್ಮೆ ಕರೆಸಬೇಕಂತ ಹೇಳಿದಾಗ ಅವರ ತಕ್ಷಣ ಸ್ಪಂದಿಸಿ ಅವ್ರನ್ನ ಇಲ್ಲಿಗೆ ಬರಮಾಡಿಕೊಂಡು ಅವರೂ ಜೊತೆಯಲ್ಲಿ ಬಂದರು, ಸನ್ಮಾನ್ಯ ಖಾದರ್ ಅವರು. ಸೊ ಅಷ್ಟು ಒಂದು ಇಂಟ್ರೆಸ್ಟಲ್ಲಿ ಇದರ ನನ್ನ ಬೆನ್ನೆಲುಬಾಗೆ ಇದ್ದರು ಅವರು. ಸೊ ಅವ್ರ ಜೊತೆಯಲ್ಲಿ ಬಂದು ರಾಜೇಂದ್ರ ಕುಮಾರ್ ಅವರು ಈ ಕಾನ್ಸೆಪ್ಟನ್ನು ನೋಡಿ ತುಂಬ ಖುಷಿಪಟ್ಟರು. ಅಂದರೆ ಅವರೇನು ಹೇಳಿದ್ರು ಅಂದರೆ ಒಂದು ವಿಡಿಯೋ ವೈರಲ್ ಮಾಡಿ ಇದನ್ನು ಪ್ರಧಾನಮಂತ್ರಿಯವರವರೆಗೆ ಹೋಗಬೇಕು, ಈ ದೇಶದಲ್ಲೇ ಇದೊಂದು ಮಾದರಿ ಮಾರ್ಕೆಟ್ ಆಗಬೇಕಂತೇಳಿ ಅವರು ನಮ್ಮನ್ನು ಮತ್ತೆ ಊರು ತುಂಬಿಸಿದರು. ಸೊ ಇದಕ್ಕೆಲ್ಲ ಮೂಲ ಕಾರಣ ಯಾವಾಗಲೂ ನನ್ನ ಜೊತೆ ನನ್ನ ಬೆನ್ನೆಲುಬಾಗಿ ಇದ್ದಂಥ ಸನ್ಮಾನ್ಯ UT ಖಾದರ್ ಅವರು. ಅದರ ನಂತರ ನಾನೇ ಹೇಳಿದೆ ಅವರಿಗೆ ಇಲ್ಲಿಯ ಡಿಪಾರ್ಟ್ಮೆಂಟ್ ಆದರೆ ಟ್ರಾಫಿಕ್ ಕಂಟ್ರೋಲಿಂಗ್ ವ್ಯವಸ್ಥೆಯನ್ನು ಅವರನ್ನೊಮ್ಮೆ ಕರಿಬೇಕಂತ ಹೇಳಿದ್ರು. ಅದಕ್ಕೂ ಅವರು ನೆಕ್ಸ್ಟ್ ಡೇ ಅವ್ರನ್ನ ಕರೆಸಿದರು. ಆಗ ACP ನಟರಾಜ್ ಅವರು ಟ್ರಾಫಿಕ್ ಪೊಲೀಸಲ್ಲಿದ್ದರು. ಅವರ ತಂಡದವರು ಬರುವಾಗ UT ಖಾದರ್ ಅವರ ಜೊತೆಯಲ್ಲಿ ಬಂದರು. ಅವರಿಗೆ ಇಲ್ಲೇ ವ್ಯವಸ್ಥೆ ಎಲ್ಲ ಅವರಿಗೆ ತೋರಿಸಿ ಇವರಿಗೆ ಸಹಕಾರ ನೀಡಬೇಕಂತೇಳಿ ಅಂದು ಹೇಳ್ತಾ ಪ್ರತಿ ಹೆಜ್ಜೆಯಲ್ಲಿ ನನ್ನ ಬೆನ್ನೆಯಿಂದ ಇದ್ದು ನನಗೆ ಸಹಕಾರ ಕೊಟ್ಟಿದ್ದಾರೆ. ಆ ಕ್ಷಣವನ್ನು ನಾನು ಮರೀಲಿಕ್ಕಿಲ್ಲ. ಅವರ ಸಹಕಾರದಿಂದ ಇಲ್ಲಿಯವರೆಗೆ ಒಂದು ಒಳ್ಳೆಯ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೀತಾ ಇದೆ. ಸಾಧಾರಣ ಹೆಚ್ಚು ಕಮ್ಮಿ ಒಂದು 3,000 ಫ್ಯಾಮಿಲಿ ಈ ಒಂದು ಇದರ ಸದುಪಯೋಗ ಪಡೆಯುತ್ತಿದ್ದಾರೆ. ಅದು ವರ್ತಕರಿರಲಿ ಅಲ್ಲ ಕೂಲಿ ಕಾರ್ಮಿಕ ಬಂದೋದರಲ್ಲಿ ಸಣ್ಣ ಸಣ್ಣ ಮನೆಯಲ್ಲಿ ತಯಾರಿಸಿ ತಾಯಿ ಮಾಡಿದ ಆ ಸಿಹಿ ತಿಂಡಿಗಳನ್ನು ಹಿಡಿದು ಬೆಳಗ್ಗೆ 4 ಗಂಟೆ ಆ ಮಕ್ಕಳು ತಂದು ಇಲ್ಲಿ ಮಾರ್ತಾ ಇದ್ದಾರೆ. ಅವರಿಗೆ ಸಿಕ್ಕೋದು 200-300 ರೂಪಾಯಿ. ಆದರೂ ಅವರ ಆ ಜೀವನ ಇದರಿಂದ ಹೋಗ್ತಾ ಇದೆ. ಅದಕ್ಕೆ ಸನ್ಮಾನ್ಯ ಖಾದರ್ ಅವರಿಗೆ ನಿಮಗೆ ನಮ್ಮ ಇಡೀ ಇಷ್ಟು ಫ್ಯಾಮಿಲಿಯ ದುವಾ ನಿಮ್ಮಲ್ಲಿ ಯಾವಾಗಲೂ ಉಂಟು. ನೀವು ಇದಕ್ಕಿಂತ ಒಳ್ಳೆಯ ಸ್ಥಾನಕ್ಕೆ ಇನ್ನೂ ಎತ್ತರಕ್ಕೆ ಏರಬೇಕಂತೇಳಿ ನಮ್ಮೆಲ್ಲರ ದುವಾ ಯಾವಾಗಲೂ ನಿಮ್ಮ ಜೊತೆ ಉಂಟು. ಅದಕ್ಕೋಸ್ಕರ ನೀವು ನಮ್ಮ ಈ ಒಂದು ಸನ್ಮಾನ ಕಾರ್ಯ ಏನಿಲ್ಲ, ಚಿಕ್ಕ ಕಾರ್ಯ. ನಿಮ್ಮ ಈ ಒಂದು ಸಭಾಧ್ಯಕ್ಷ ಅಂತ ಹೇಳಿದರೆ ಅದು ಸಾಧಾರಣ ಒಬ್ಬರಿಗೆ ಸಿಗುವಂಥ ಒಂದು ಸ್ಥಾನ ಅಲ್ಲ. ಅದು ನಿಮ್ಮ ಈ ಅತಿ ಚಿಕ್ಕ ವಯಸ್ಸಿನಲ್ಲಿ ಇದೊಂದು ಸ್ಥಾನ ನಿಮಗೆ ಸಿಕ್ಕಿದರೆ ಅದು ದೇವರದೊಂದು ಅನುಗ್ರಹ. ಎಲ್ಲ ನಿಮ್ಮ ಹಿತೈಷಿಗಳ ಒಂದು ದುಹಾದಿಂದ ಈ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ಅಲ್ಲಾಹು ಅದನ್ನು ಕಾರ್ಯಗತ ಚಂದ ಮಾಡಿಕೊಡಲಿ ನಾವು ಬೇಡ್ತಾ ನನ್ನ ಈ 2 ಮಾತಕ್ಕೆ ಅವಕಾಶ ಮಾಡಿಕೊಟ್ಟೋದಕ್ಕೆ ನಾನು ಎಲ್ಲರಿಗೆ ಧನ್ಯವಾದ ಹೇಳ್ತಾ ಅಸ್ಸಲಾಮು ಅಲೈಕುಮ್. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಜನಾಬ ಅಬೂಬಕರ್ ಸಿದ್ದಿಕ್ ಅವರಿಗೆ. ಈ ಒಂದು ಪ್ರಾಂಗಣ 3,000 ಕುಟುಂಬಗಳಿಗೆ ಬದುಕು ಕಟ್ಟಿಕೊಟ್ಟಿದೆ. 3,000 ಮನೆಗಳಲ್ಲಿ ಒಲೆ ಉರಿತಾ ಇದೆ. ಬಹಳಷ್ಟು ಮಂದಿ ವ್ಯಾಪಾರಿಗಳು ಹೊಸ ಬದುಕು ಅವರಿಗೊಂದು ಆಸರೆ ಈ ಗ್ಲೋಬಲ್ ಮಾರ್ಕೆಟ್ ಆಗಿದೆ. ಅದರ ನಿರ್ಮಾತೃ, ಅದರ ಫೌಂಡರ್ ಅಬೂಬಕರ್ ಸಿದ್ದಿಕ್ ಅವರಿಗೆ ಒಂದು ಜೋರು ಚಪ್ಪಾಳೆ ಕೊಡಿ. ಇದು ದೇಶಕ್ಕೆ ಒಂದು ಮಾದರಿಯಾದಂಥ ಒಂದು ಕಾರ್ಯಕ್ರಮ. ಅದಕ್ಕಾಗಿ ಇಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲ ಕನಿಷ್ಠ ಪಕ್ಷ ಚಪ್ಪಾಳೆ ಹೊಡೆದಾದರೂ ಅಭಿನಂದಿಸುವ ಮನಸ್ಸು ನಮಗೆ ಬರಲಿ ಅಂತ ಹಾರೈಸ್ತಾ ನಮ್ಮೊಟ್ಟಿಗೆ
ಮಂಗಳೂರು ತಾಲೂಕು ಪಂಚಾಯತಿನ ಮಾಜಿ ಅಧ್ಯಕ್ಷರಂಥ ಜನಾಬ್ ಮೋನಾಕ ಇವರು ವೇದಿಕೆಗೆ, ಮೊಹಮ್ಮದ್ ಮೋನು ಇವರು ವೇದಿಕೆಗೆ ಬರಬೇಕಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಾಜಿ ತಾಲೂಕು ಪಂಚಾಯತ್ ಸದಸ್ಯರಂಥ ಆಸಿಫ್ ಇಕ್ಬಾಲ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ನಾನು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಕಾರ್ಯಕ್ರಮವನ್ನು ಭಾಳ ಬೇಗ ಮುಗಿಸ್ತಾ ಇದ್ದೇವೆ. ನಮ್ಮ ಜೊತೆ ಅತಿಥಿಗಳಿದ್ದಾರೆ. ಅತಿಥಿಗಳ ಮಾತು UT ಖಾದರ್ ಅವರಿಗೆ ಬೇಗ ಹೋಗಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅವರ ಒತ್ತಡ ನಮಗೆ ಅರ್ಥ ಆಗ್ತದೆ. ಮೊದಲಿಗೆ ಶ್ರೀಯುತ ಈಶ್ವರ್ ಉಳ್ಳಾಲ್ರವರು ನಮ್ಮ ಜೊತೆ ಇದ್ದಾರೆ, ಮಾಜಿ ಅಧ್ಯಕ್ಷರು ಬ್ಲಾಕ್ ಕಾಂಗ್ರೆಸ್ ಸಮಿತಿ ಉಳ್ಳಾಲ. ಇದೀಗ ತಮ್ಮ ನುಡಿಗಾಗಿ, ಶುಭ ಹಾರೈಕೆಗಾಗಿ. UT ಖಾದರ್ ಅಂತ ಹೇಳಿದರೆ ಇಡೀ ನಮ್ಮ ಕ್ಷೇತ್ರದ ಒಬ್ಬ ಮಗು. ನಾವು ಯಾವಾಗ ಹೋಡಿ ಕೂಡ ಅವರನ್ನು ಪ್ರೀತಿಯಲ್ಲಿ ಮಾತಾಡ್ಬೋದು, ಜೋರಿನಲ್ಲಿ ಮಾತಾಡ್ಬೋದು. ಇಂಥ ಒಂದು ವ್ಯಕ್ತಿತ್ವ ಬಹುಶಃ ನನಗೆ ಕೂಡ ಇವತ್ತು ರಾಜಕೀಯದಲ್ಲಿ ನಾನು 67ರಿಂದ ಪದಾಧಿಕಾರಿಯಾಗಿ ಮೇಲೆ ಬಂದಿದ್ದೇನೆ. ನನ್ನ ಜೀವಮಾನದ ಉದ್ದಗಲಕ್ಕೂ ನಾನು ಯಾರನ್ನೂ ನೋಡಲಿಲ್ಲ. ನಾನು ಯಾವಾಗಲೂ ಜೋರು ಇದು ಮಾತಾಡಿದ್ರೆ ನನಗೊಂದು ಮಾತು ಹೇಳ್ತೇನೆ, ನಿಮಗೆ ನರ ಸ್ವಲ್ಪ ತುಂಡಾಗಿದ ಅಂತ. ಯಾಕಂದರೆ ನಾವು ಬೈದರು, ಈಗ ಇಲ್ಲಿ ನಿಂತೆ ನಾವು ಒಂದು ಭಾಷಣ ಮಾಡ್ತೇನೆ, ಅವ್ರಿಗೆ ಬೈದೆ ಅಂತೇಳಿ. ನಾಳೆ ಹೋಗಿ ಖಾದರ್ರೆ ಈಗ ನಮಗೆ ಒಂದು ಕೆಲಸ ಆಗಬೇಕಲ್ಲ, ಏನು ಹೇಳಿ, ಆಯ್ತಾಯ್ತು ಮಾಡುವ ಅಂತ ಆ ಹೃದಯ ಶ್ರೀಮಂತಿಗೆ ಇರತಕ್ಕಂಥ ಜನವನ್ನು ನನ್ನ ಜೀವನದ ಉದ್ದಗಳದಲ್ಲಿ ನಾನು ನೋಡಲಿಲ್ಲ. ಬಹುಶಃ ಇವತ್ತು ನಾನು 67ರಿಂದ ಇವತ್ತು ನನಗೆ 2004 ತನಕ ಆಯಿತು. ಇಷ್ಟು ವರ್ಷದ ರಾಜಕೀಯದಲ್ಲಿ ನಾನು ಯಾರನ್ನೂ ನೋಡಲಿಲ್ಲ. ಆ ಒಂದು ಪ್ರೀತಿ, ವಿಶ್ವಾಸ, ಜನರ ಕಷ್ಟ, ಯಾರು ಹೋಗಿ ತಮ್ಮ ಕಷ್ಟವನ್ನು ಹೇಳಿದರೂ ಕೂಡ ಅವರನ್ನು ಸ್ಪಂದಿಸುವಂಥ ಒಂದು ಕಾರ್ಯವನ್ನು ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಇತಿಹಾಸದಲ್ಲಿ ಇರ್ತಕ್ಕಂಥದ್ದರೆ ಅದು ಸನ್ಮಾನ್ಯ UT ಖಾದರ್. ನಾವು ಯಾರು ಹೇಳಬಹುದು ನಾನೇನೋ ಅವರನ್ನು ಹೊಗಳುವುದಲ್ಲ, ನಾನು ಎದುರಿನಲ್ಲಿ ಜೋರಿನಲ್ಲಿ ಸಹ ಮಾತಾಡ್ತೇನೆ, ಅದು ಪ್ರಶ್ನೆ ಬೇರೆ. ಆದರೆ ಅವರ ಉಪಕಾರ ಸ್ಮರಣೆ ಇದು ಅವರನ್ನು ಮೇಲಕ್ಕೆತ್ತಿದೆ, ನಾವು ಮೇಳಿದ್ದಲ್ಲ. ಯಾಕಂತ ಹೇಳಿದರೆ ಇವತ್ತೆಲ್ಲರೂ ಅವರಿಗೆ ಮಂತ್ರಿ ಕೊಡಬೇಕಂತ ನನ್ನ ಮನಸ್ಸಿತ್ತು, ಅವರಿಗೆ ಮಂತ್ರಿ ಸಿಗಬೇಕು ಅಂತ ನಾವು ಸಹ ಕೂಡ ಒಂದು ವೇಷವ್ಯವಸ್ಥೆ ಬೇರೆ ಬೇರೆ ವಿಧಾನದಲ್ಲಿ ಮಾತಾಡಿದ್ದೇವೆ. ಆದರೆ ಇವತ್ತು ಅವರಿಗೆ ಯಾಕೆ ಆ ಸ್ಥಾನಮಾನ ಸಿಕ್ಕಿತ್ತು ಅಂದರೆ, ಇವತ್ತು ಸಮಾಜದಲ್ಲಿ, ಈ ರಾಜ್ಯದಲ್ಲಿ ಎಲ್ಲರನ್ನು ಒಂದೇ ತಾಯಿಯ ಮಕ್ಕಳಾಗೆ ನೋಡುವಂಥ ಒಂದು ಸೌಭಾಗ್ಯ ಇರುವುದು ಅದು ಸ್ಪೀಕರ್ ಅವರಿಗೆ. ಭಾಳಷ್ಟು ಜನ ಸ್ಪೀಕರ್ಗಳಾಗಿದ್ದಾರೆ, ನಾನು ಸಹ ನೋಡಿದ್ದೇನೆ. ಅವರು ಸ್ಪೀಕರ್ ಆಗಿದ್ದಾರಾ ಅಲ್ಲ ಮೈಕ್ ಆಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಸ್ಪೀಕರ್ನಲ್ಲಿರ್ತಕ್ಕಂಥ ಗುಣ ಮೊನ್ನೆ ನಡೆದಕ್ಕಂಥ ಅಸೆಂಬ್ಲಿಯಲ್ಲಿ ಸನ್ಮಾನ್ಯ UT ಖಾದರ್ ಅವರು ತೋರಿಸಿದ್ದಾರೆ. ನಾನು ಜಾಸ್ತಿ ಮಾತಾಡೋದಿಲ್ಲ, ನನಗೆ ಹೇಗೆ ಗೊತ್ತುಂಟು ಹಾಗೆ ನಿಮಗೂ ಕೂಡ ಖಾದರ್ ಅವರ ಬಗ್ಗೆ ನಾವೆಲ್ಲರೂ ಅವರಿಗೆ ಪ್ರಾರ್ಥನೆ ಮಾಡುವ. ನಮ್ಮ ಪ್ರಾರ್ಥನೆ ಅವರಿಗೆ ಯಾವಾಗಲೂ ಇದೆ. ನಿಮ್ಮ ಜೀವಮಾನದ ಉದ್ದಕ್ಕೂ ಇದನ್ನೇ ಅಳವಡಿಸಿಕೊಂಡು ಹೋಗಿ, ಜನರ ಸೇವೆಯನ್ನು, ಈ ರಾಜ್ಯದ ಸೇವೆಯನ್ನು ಮುಂದಕ್ಕೆ ನಿಮಗೆ ಯಾವ ಸ್ಥಾನ ಹೋಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಆ ಸ್ಥಾನಕ್ಕೆ ನೀವು ಎತ್ತರಕ್ಕೆ ಹೋಗ್ತೀರಿ ಇದು ಅಂತ ನಾನು ಆರಾಧನೆ ಮಾಡತಕ್ಕಂಥ ನನ್ನ ದೇವರಲ್ಲಿ ನಿಮ್ಮ ಪರವಾಗಿ ಹೇಳಿಕೊಂಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಂಡ ನಮ್ಮ ಗ್ಲೋಬಲ್ ಕಮರ್ಷಿಯಲ್ ಸೆಂಟರ್ನ ಕಲ್ಲಾಪ್ ಇದಕ್ಕೆ ಅವರಿಗೆಲ್ಲರಿಗೂ ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಉಳ್ಳಾಲ್ ಇವರಿಗೆ ನಮ್ಮ ಜೊತೆ ಶ್ರೀಯುತ ಉಮರ್ ಫಾರೂಕ್ ಪರಂಗಿಪೇಟೆ KPCC ಸದಸ್ಯರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಇದೀಗ ಶುಭ ಹಾರೈಕೆ. ಗ್ಲೋಬಲ್ ಕಮರ್ಷಿಯಲ್ ಸೆಂಟರ್ ಕಲ್ಲಾಪು ಆಡಳಿತ ಮಂಡಳಿ ಮತ್ತು ಈಗಾಗಲೇ ಸನ್ಮಾನ್ಯ UT ಖಾದರ್ ಅವರ ಬಗ್ಗೆ ಈ ಒಂದು ಕಲ್ಲಾಪುನ ಈ ಗ್ಲೋಬಲ್ ಮಾರ್ಕೆಟ್ನ ಬಗ್ಗೆ ಆ ಒಂದು ಸ್ಥಾಪನೆಯ ಸಂದರ್ಭದಲ್ಲಿ ಅವರು ಬಂದಿರತಕ್ಕಂಥ ಕೆಲಸ ಕಾರ್ಯಗಳನ್ನು ಸನ್ಮಾನ್ಯ ಅಬೂಬಕ್ಕರ್ ಅವರು ಹೇಳಿದರು. ಅದೇ ರೀತಿ ಪ್ರಾಸ್ತಾವಿಕವಾಗಿ ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ರಫೀಕ್ ಪೇರಿಮರ್ ಅವರು ಕೂಡ ತಮ್ಮ ಮುಂದೆ ಇಟ್ಟರು. ಆದರೆ ನಾನು ಗೌರವಾನ್ವಿತ ನನ್ನ ನಾಯಕರಾಗಿರ್ತಕ್ಕಂಥ UT ಖಾದರ್ ಅವರಲ್ಲಿ ನಾನು ಕೇಳುವಂಥದ್ದು, ಈ ಒಂದು ಕಲ್ಲಾಪುನ ಈ ಮಾರುಕಟ್ಟೆಯಲ್ಲಿ ಇರುವಂಥವರು ಸಾಧಾರಣ 90% ತಮ್ಮ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಎಲ್ಲ ಜನರು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಬಹುಶಃ ನಾವೆಲ್ಲ ಚುನಾವಣೆ ಸಂದರ್ಭಗಳು ಕೂಡ ಈ ಮಾರುಕಟ್ಟೆಗೆ ಬರುವಂಥದ್ದು ನಾವಿದೆ. ನಾನು ಒಂದು ಮಾತನ್ನು ಈಗಾಗಲೇ ಸಮಯ ಅಭಾವ ಇರುವುದರಿಂದ ನಾನು ಒಂದು ಮಾತನ್ನು ಕೇಳಿಕೊಂಡು ನಾನು ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಬಹುಶಃ ನಾವೆಲ್ಲರೂ ಕೂಡ ಅವರನ್ನು ಸನ್ಮಾನ್ಯ UT ಖಾದರ್ ಅವರನ್ನು ಈ ಸಂದರ್ಭದಲ್ಲಿ ನಾವು ಸನ್ಮಾನ ಮಾಡಬೇಕಾದರೆ ಈ ಸನ್ಮಾನಕ್ಕೆ ಯಾವುದೇ ಕುಂದು ಬಾರದ ರೀತಿಯಲ್ಲಿ ಇಡೀ ಕರ್ನಾಟಕದ ಮೂಲೆಗಳಲ್ಲೂ ಕೂಡ ನಮ್ಮ ಗೌರವವನ್ನು ಎತ್ತಿಡ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವರು UT ಖಾದರ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ. ಬಹುಶಃ ನಾನು
ಅವರ ಆತ್ಮೀಯರಾಗಿದ್ದಂಥ ಸಂದರ್ಭದಲ್ಲಿ ಹೇಳುವಂಥದ್ದು, ಇಡೀ ಒಂದು ನಾವು ಯಾವ ರೀತಿ ಅವರಿಗೆ ಇವತ್ತು ಅವರನ್ನು ಗೌರವಿಸ್ತೇವೋ ಆ ಗೌರವವನ್ನು ಇಡೀ ನಮ್ಮ ಕ್ಷೇತ್ರಕ್ಕೆ, ನಮಗೆ ಜಿಲ್ಲೆಗೆ ತರ್ತಕ್ಕಂಥ ವ್ಯಕ್ತಿ ಇದ್ದರೆ ಅದು ಸನ್ಮಾನ್ಯ ಯು ಟಿ ಖಾದರ್ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಟ್ಟು, ನೀವೆಲ್ಲರೂ ಕೂಡ ಅವರು ಏನು ಈ ಒಂದು ಕಲ್ಲಾಪುನ ಮಾರುಕಟ್ಟೆಗೆ ಮಾಡಿರ್ತಕ್ಕಂಥ ಆ ಸಹಕಾರವನ್ನು ಗುರುತಿಸಿಕೊಂಡು ಆ ಉಪಕಾರ ಮನೋಭಾವನೆಯಿಂದ ಮತ್ತೊಮ್ಮೆ ಅವರಿಗೆ ಈ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಏರ್ಪಡಿಸೋದಕ್ಕೆ ಆಡಳಿತ ಮಂಡಳಿ ಮತ್ತು ವರ್ತಕ ಸಂಘದವರಿಗೆ ನಾನು ಕೃತಜ್ಞತೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು, ಮುಂದಿನ ದಿನಗಳಲ್ಲಿ ನಿಮ್ಮೆಲ್ಲರ ಆಶೀರ್ವಾದ ದುವಾ ಯು ಟಿ ಖಾದರ್ ಅವ್ರಿಗೂ ಇರಲಿ, ನಮಗೆಲ್ಲರಿಗೂ ಕೂಡ ಇರಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊಂಡು, ನಿಮ್ಮೆಲ್ಲರನ್ನು ಪ್ರಾರ್ಥಿಸಿಕೊಂಡು ಈ ಒಂದು ಸಂದರ್ಭ ತಮಗೆಲ್ಲರಿಗೂ ಕೂಡ ಹೊಂದಿಸ್ಕೊಂಡು ನಾನು ಒಂದೆರಡು ಮಾತನ್ನು ಮುಕ್ತಾಯಗೊಳಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಜೊತೆ ಶ್ರೀಯುತ ಅಹ್ಮದ್ ಬಾಬಾ ಅವರಿದ್ದಾರೆ, APMCಯ ಮಾಜಿ ಸದಸ್ಯರು, ನಮ್ಮ ಹಿರಿಯ ಸಲಹೆಗಾರರು, ಒಳ್ಳೆಯ ಮಾತುಗಾರರು, ತುಂಬ ಅನುಭವ, ಸುದೀರ್ಘ ಅನುಭವ. ಆದರೂ ಕೂಡ ಸಮಯದ ಮಿತಿಯಲ್ಲಿ ನಮ್ಮ ಜೊತೆ ತಮ್ಮ ಅನುಭವವನ್ನು ಹಂಚಿಕೊಳ್ಳಬೇಕಾಗಿ ನಾನು ವಿನಂತಿಸ್ತಾ ಇದ್ದೇನೆ. ನನ್ನ ವಿಷಯದಲ್ಲಿ ರಫೀಕ್ ಮಾಸ್ಟರ್ ಹೇಳಿದರು, ಅದೇನೂ ನಾನಲ್ಲ, ನಾನು ಒಂದು ಸಾಮಾನ್ಯರಾದ ಒಂದು ಕಾರ್ಯಕರ್ತ. ನಿಮ್ಮೆಲ್ಲರ ದುವಾ ಆಶೀರ್ವಾದದಿಂದ ನಾನು ಅಹಮದ್ ಬಾವ ಆಗಿದ್ದೇನೆ. ಪ್ರಥಮವಾಗಿ ನಾನು ಹೇಳುವುದಾದರೆ, ಈ ವೇದಿಕೆ ಮರ್ಹೂಮ್ ಮುಸ್ತಫಾ ಕುಂಞಿ ಇವರ ಹೆಸರಿಗೆ ಯಾಕೆ ಬಂತು? ಮರ್ಹೂಮ್ ಮುಸ್ತಫಾ ಕುಂಞಿಯವರು ಅವರ ತಂದೆಯ ತಂದೆ ಹಮ್ಮಬ್ಬ ಮುಕ್ರಿ ಎಂಬವರು ಕಡಿಮೆಯಲ್ಲಿ ಒಂದು 5,000ಕ್ಕಿಂತ ಹೆಚ್ಚು ಮಯ್ಯತ್ತುಗಳನ್ನು ಶುಶ್ರೂಷೆ ಮಾಡಿದವರು. ಅವರು ಬಹಳ ಚಿಕ್ಕ ಮನುಷ್ಯ ಸೈಜಿನಲ್ಲಿ. ಅವರನ್ನು ನಾನು 1900 ನನ್ನ ಬರ್ತ್ 45ರಲ್ಲಾದರೂ 48ರಲ್ಲಿ ಅವರನ್ನು ಕಂಡವ ನಾನು. ಅವರ ಮಗ ಜನಾಬ್ ಎಂ ಮೊಹಮ್ಮದ್ ಕುಂಞಿ ಅಂದರೆ MMK, ಇವರು ಈ ಮಾರುಕಟ್ಟೆ ಪ್ರದೇಶಕ್ಕೆ ಬಂದು ಅವರು ವ್ಯಾಪಾರವನ್ನು ನಡೆಸ್ತಿದ್ದರು. ಅದರ ನಂತರ ಕುಂಞಿ ಅವರು ಮಂಗಳೂರು ಮಾರುಕಟ್ಟೆಯ ಅಧ್ಯಕ್ಷರಾಗಿ ಕಾರ್ಯವಹಿಸಿದರು. ಅವರಿಗೆ ಒಂದು ಹೆಣ್ಣು ಒಂದು ಗಂಡು. ಅವರು 12/7/1963ರಲ್ಲಿ ಜನಿಸಿದರು. 40 ವರ್ಷಗಳ ಕಾಲ ನನ್ನ ಸಹೋದರ ಸಹೋದರಿಯರಿಗೆ ಅವರು ಸೇವೆಯನ್ನು ಕೊಟ್ಟಿದ್ದಾರೆ. ನಮ್ಮನ್ನು ಯಾವಾಗ ಕ್ಷಮಿಸಬೇಕು ಖಾದರ್ ಸಾಹೇಬರಿಗೆ ಸ್ವಲ್ಪ ನಾನು ಇದು ಹೇಳಲಿಕ್ಕೆ, ಯಾಕಂತ ಹೇಳಿದರೆ ನಮ್ಮನ್ನು ಯಾವಾಗ ಕೇಂದ್ರ ಮಾರುಕಟ್ಟೆಯಿಂದ ಬೈಕಂಪಾಡಿಗೆ ಅಟ್ಟಲ್ಪಟ್ಟಿದೆಯೋ ಇದಕ್ಕೆ ಸರಿಯಾದ ದಾರಿಯಲ್ಲಿ ಮಾಡಲಿಲ್ಲ ಅವರು. ನಮಗೆ ಯಡಿಯೂರಪ್ಪರವರು ಮುಖ್ಯಮಂತ್ರಿಯಾಗಿದ್ದಾಗ ನಾನು ಮತ್ತು ಮಂಗಳೂರಿನ ಗ್ರೈನ್ಸ್ ಅವರ ಅಸೋಸಿಯೇಷನ್ನಲ್ಲಿ ಹೋಗಿ ಯೋಗೇಶ್ ಭಟ್ರ ಸಮೀಕ್ಷೆಯಲ್ಲಿ ಹೋಗಿ ನಮಗೆ ಮಂಗಳೂರಿಗೆ ಒಂದು ಸಬ್ ಮಾರ್ಕೆಟ್ ಯಾರ್ಡ್ ಕೊಡಬೇಕೆಂದು ಕೇಳಿದಾಗ ಯಡಿಯೂರಪ್ಪನವರು ನಮಗೆ ಸಬ್ ಮಾರ್ಕೆಟ್ ಯಾರ್ಡ್ ಕೊಟ್ಟರು. ಮಂಗಳೂರು ಮೇನ್ ಮಾರ್ಕೆಟ್, ಬೈಕಂಪಾಡಿ ಮೇನ್ ಮಾರ್ಕೆಟ್ ಯಾರ್ಡ್, ಮಂಗಳೂರು ಸಬ್ ಮಾರ್ಕೆಟ್ ಯಾರ್ಡ್. ಈ ಸಬ್ ಮಾರ್ಕೆಟ್ ಯಾರ್ಡ್ ಮಂಗಳೂರಿನಿಂದ ಕಾನೂನು ಪ್ರಕಾರ ನಮ್ಮನ್ನು ಅಟ್ಟಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಕೊರೋನಾ ಬಂದಾಗ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಒಂದು ವಿಶೇಷ ಪವರ್ ಬಂತು. ಅದರಲ್ಲಿ ಮಾತ್ರ ನಮ್ಮನ್ನು ಬೈಕಂಪಾಡಿಗೆ ಅಟ್ಟಲ್ಪಟ್ಟಿತು. ನಾವೇನು ಇನ್ನೊಬ್ಬ ಹತ್ರ ಕೇಳ್ತಾ ಇದ್ದೇವೆ. ಸಿಟಿ ಕಾರ್ಪೊರೇಷನ್ನವರು, ನಾನು ಸಹ ನಗರಸಭಾ ಸದಸ್ಯನಾಗಿದ್ದೇನೆ, ಸಿಟಿ ಕಾರ್ಪೊರೇಷನ್ನವರು ಡಮ್ನ ಹೊಡೆಯುತ್ತಾ ಬರುವಾಗ ತಾವೇನು ಅದರಲ್ಲಿ ಗಾಂಜಾ ಚರಸಿನ ವ್ಯಾಪಾರ ಮಾಡ್ತಿದ್ದೀರಾ? ತಾವು ಲೈಸೆನ್ಸನ್ನು ತೆಗೆದು ವ್ಯಾಪಾರ ಮಾಡಿದವರು. ನಿಮ್ಮನ್ನು ಏನು ಮಾಡ್ಯಾರು? ನಿಮ್ಮನ್ನು ಅರೆಸ್ಟ್ ಮಾಡ್ಯಾರು, FIR ಹಾಕಿಯಾರು. ನೀವೇನು ತಪ್ಪು ಮಾಡಿದ್ದೀರಿ ಸ್ವಾಮಿ? ಆಯಿತು, ನೀವು ಹೋದ್ರಿ. ಅಲ್ಲಿ ಏನಾಯಿತು? ಕುಂಞಿಯವರ ಒಟ್ಟಿನ ನಾನು APMCಯಲ್ಲಿ ಕೂತು ನಿಮ್ಮ ಬಗ್ಗೆ ಮಾತಾಡಿದ್ದೇನೆ. ಅದು ಕಡೆ ಮಾತು. ಅದರ 10 ದಿವಸದಲ್ಲಿ ಕುಂಞಿಯವರು ತೀರಿ ಹೋದರು. 20/8/2020ರಲ್ಲಿ
ಈ ಆಗಸ್ಟ್ ತಿಂಗಳೆಂದರೆ ಇದಕ್ಕೆ ಬಹಳ ಮಹಿಮೆ ಉಂಟು. ನಮ್ಮ ಕುಂಜಿಯವರು ತೀರಿ ಹೋದ್ದು ಆಗಸ್ಟ್ ತಿಂಗಳಲ್ಲೇ, ನಾವಿಲ್ಲಿ ವೇದಿಕೆಯಲ್ಲಿ ಮಾತಾಡೋದು ಆಗಸ್ಟ್ ತಿಂಗಳಲ್ಲೇ. ಈ ಆಗಸ್ಟ್ ತಿಂಗಳು ಇದು ಇವತ್ತು ಆಗಸ್ಟ್ 7 ಯಾವ ದಿವಸ? ದಿಸ್ ಈಸ್ ಹ್ಯಾಂಡ್ಲೂಮ್ ದಿವಸ, ಕೈಮಗ್ಗದ ದಿವಸ, ಹ್ಯಾಂಡ್ಲೂಮ್ ಬಟ್ಟೆಯ ದಿವಸ. ಇವತ್ತಿನಿಂದ 2 ದಿವಸ ನಂತರ ಆಗಸ್ಟ್ 9 ಕ್ವಿಟ್ ಇಂಡಿಯಾ ಚಳವಳಿ ಮಾಡಿದಂಥ ದಿವಸ. ಬರೇ ಕ್ವಿಟ್ ಇಂಡಿಯಾ ಬ್ರಿಟಿಷರನ್ನು ಮಾತ್ರ ಅಟ್ಲಿಕ್ಕೆ ಮಾಡಿದ್ದಲ್ಲ, ಈ ದೇಶದ ದಾರಿದ್ರ್ಯ, ಈ ದೇಶದ ಲಂಚದನವನ್ನು ತೆಗೆದುಹಾಕಲಿಕ್ಕೆ ಬ್ರಿಟಿಷರು ನಾವು ಕ್ವಿಟ್ ಇಂಡಿಯಾ ಚಳವಳಿ ಮಾಡಿದ್ದು. ಇದರ ನಂತರ 2014 ಆಗಸ್ಟ್ 14 ಏನೋ ನಮ್ಮ ಭಾಗ್ಯವೋ ದುರ್ಭಾಗ್ಯವೋ ನಮ್ಮ ಸಹೋದರರು ಈ ಭಾರತದ ಈ ಮಾತೆಯ ಒಂದು ಪಾಲನ್ನು ತೆಗೆದುಕೊಂಡು ಹೋದರು, ಅದು ವಿಷಯ ಬೇರೆ. ಅದರ ನಂತರ 2000 ಆಗಸ್ಟ್ 15 ಭಾರತ ಸ್ವಾತಂತ್ರ್ಯ ಆಯಿತು. ಇದು ನಾನು ಕುಂಜಿಯ ವಿಷಯ ಮಾತಾಡೋದು. ನಮ್ಮ UT ಖಾದರ್ ಅವರ ತಂದೆ ಎಷ್ಟು ದೊಡ್ಡ ಮನಸ್ಸಿನವರೆಂದು ಹೇಳಿದರೆ, ನಾನು ಸಹ ಅವರ ತಂದೆಯೊಟ್ಟಿಗೆ ಸಹಕಾರಿ ಚಳವಳಿಯಲ್ಲಿ ಭಾಗವಹಿಸಿದವ. ಅವರು ಮಿಲ್ಲತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಒನ್ ಆಫ್ ದ ಡೈರೆಕ್ಟರ್ ಆಗಿದ್ದರು. ನನ್ನನ್ನು ಕಂಡು ಹೇಳಿದರು, ಅಹಮದ್ ಬಾವ ನಿಂಗೂ ಇದರುಂಡ. ಅವರ ಸ್ಥಾನವನ್ನು ರಾಜಿ ಕೊಟ್ಟು ಆ ಸ್ಥಾನವನ್ನು ನನಗೆ ಕೊಟ್ಟರು ಮಿಲ್ಲತ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯಲ್ಲಿ. ಅವರು MLA ಆಗಿದ್ದಾಗ ನನ್ನ ಕ್ಷೇತ್ರ ಪಡೀಲಿ ಕ್ಷೇತ್ರ ಉಳ್ಳಾಲೆ ಕ್ಷೇತ್ರಕ್ಕೆ ಸೇರಿತ್ತು. ಅವರೊಡನೆ ಕೆಲಸ ಮಾಡಿದವ. ಏನಿದ್ದರು, ಆಯಮ್ಮ ನಿಂಗೆ ಎಂದು ಬೇನು ಅಹಮದ್ ಬಾವ ಎಂಡೆಡ್ತು ಬರೀಮ್ಮ ಜ್ಞಾನ ಹಾಕಿತಾರ, ಇಂಥ ಒಂದು ಮನುಷ್ಯ. ಈಗ ಖಾದರ್ರವರಿಗೆ ಇದೆಲ್ಲ ಸ್ಥಾನ ಮಾನ ಕೊಡುವುದು ಯಾರು? ಆ ಸರ್ವಶಕ್ತನಾದ ಅಲ್ಲಾಹು. ಅದು ಯಾವ ಹೆಸರಿನಲ್ಲಿ ಬೇಕಾದರೂ ಕರೀರಿ, ಆ ಎಲ್ಲ ಇದು ಹೋಗುವುದು ಅವನಿಗೆ. ಇಡೀ ಭಾರತದಲ್ಲಿ ಇವತ್ತು ನೋಡಿದರೆ ಫಸ್ಟ್ ನಮಗೆ ಯಾರು ಸ್ಪೀಕರ್ ಆದ್ದು? 1952 ವೈಕುಂಠ ಬಾಳಿಗಾರ್ ಅವರು ಬಂಟ್ವಾಳ ಕ್ಷೇತ್ರದಿಂದ ಇಲೆಕ್ಟ್ ಆದವರು. ವೈಕುಂಠ ಬಾಳಿಗಾರ್ ಅವರು ಸ್ಪೀಕರ್ ಆದರು. ಅದರ ನಂತರ 62ರಲ್ಲಿ ಕ್ಷಮಿಸಬೇಕು. ಅದರ ನಂತರ ಭಾರತದ ಹಿಸ್ಟ್ರಿಯನ್ನು ತೆಗೆದು ನೋಡಿದರೆ ಈಗ ಸ್ಪೀಕರ್ ಆಗಿರುವುದು ಕೇರಳದಲ್ಲಿ CPI AN ಶಂಶೀರ್ ಎಂಬವರು. ಅದರ ನಂತರ ನಮ್ಮ ಕಣ್ಮಣಿ ಚಿನ್ನದ ಹುಡುಗ, ಚಿನ್ನದ ಮನುಷ್ಯ, ಉಕ್ಕಿನ ಮನುಷ್ಯ ನಮ್ಮ UT ಖಾದರ್ ಅವರಿಗೆ ಸಿಕ್ಕಿದೆ. UT ಖಾದರ್ ಅವರು ಬರೇ UT ಖಾದರ್ ಅಲ್ಲ, ಅವರು ಸನ್ಮಾನ್ಯ ಗವರ್ನರ ನಂತರ ಇಡೀ ರಾಜ್ಯದ ಕಾನೂನು ವ್ಯವಸ್ಥೆ ಸುವ್ಯವಸ್ಥೆಯನ್ನು ಕಾಪಾಡುವಂತಹ ಒಬ್ಬ ಮನುಷ್ಯ. ಅವರಿಗೆ ನಾವು ಎಷ್ಟು ಹೊಗಳಿದರೂ ಏನು ಮಾಡಿದರೂ ಅದು ಕಮ್ಮಿಯೇ ಎಂದು ನಾನು ಹೇಳ್ತೇನೆ. ಆದರೆ ಈ ಮಾರುಕಟ್ಟೆಗೆ ಅವರು ಎಷ್ಟೋ ಕೆಲಸವನ್ನು ಮಾಡಿದ್ದಾರೆ. ನನ್ನ ಸಹ ಒಂದು ಅಳಿಲ ಸೇವೆ ಅದರಲ್ಲಿದೆ. ನಾನು ಸಹ ಸಹಕಾರಿ ಚಳವಳಿಯಲ್ಲಿ APMCಯಲ್ಲಿ 35 ವರ್ಷ ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದವ, ಅಡಿಕೆ ಮತ್ತು ಕಾಡುತ್ಪತ್ತಿಯಲ್ಲಿ. APMC ಅಂದರೆ ನನಗೆ ದೊಡ್ಡ ಹಾಬಿ. ಇದೇ ಸಮಯದಲ್ಲಿ ನಮ್ಮ ಮೊದಲಿನ ಅಧ್ಯಕ್ಷರು ಹಮೀದ್ ಕಂದಕ್ ತೀರಿ ಹೋದ ನಂತರ ನನ್ನ ಸಂಮಿತ್ರರಾದಂಥ ಅಬೂಬಕರ್ ಅವರು CR ಅಬೂಬಕರ್ ನನ್ನ ಕರೆದರು, ನಮಗೊಂದು ಅಸೋಸಿಯೇಷನ್ ಮಾಡಬೇಕಂತ. ಏನಾದರೂ ಆಯಿತು, ಅಲ್ಲೇ ಆಯಿತು. ಕುಂಜಿಯವರು ತೀರಿ ಹೋದರು. ಆದರೆ ಅವರು ನಿಮಗೆ ಕೊಟ್ಟಂತಹ ಸೇವೆ 10 ದಿವಸದ ಮುಂಚೆ ನಾನು ಅವರೊಟ್ಟಿಗೆ APMCಯಲ್ಲಿ ಒಂದು ಮೀಟಿಂಗ್ಗೆ ಹೋಗಿದ್ದೇನೆ. 10ನೇ ದಿವಸದಲ್ಲಿ ತೀರಿ ಹೋದರು. ನಿಮಗೆ ಕೊಟ್ಟಂತಹ ಸೇವೆ, ಅಂಥ ಮನುಷ್ಯನನ್ನು ನಾವು ಇಂದು ನೆನಪು ಮಾಡೋದು ಅದು ಸರಿಯಾ ತಪ್ಪೋ ಎಂದು ನೀವು ಹೇಳಿದರಾಯಿತು. ಈಗ ಇದು ಎಲ್ಲ ಆಯಿತು. ಆದ ನಂತರ ನಮಗೆ ರಾಜ್ಯ ಸರ್ಕಾರದ ಕೆಲವು ಕಾನೂನಿನಲ್ಲಿ APMCಯಲ್ಲಿ ಬದಲಾವಣೆ ಆಗುವಂಥ ಕಾನೂನಿನಲ್ಲಿ ನಮಗೆ ಸ್ವಲ್ಪ ತೊಂದರೆ ಆಗಬಹುದು.
ಆಗದೇ ಇರಬಹುದು. ಇದನ್ನೆಲ್ಲ ನಮಗೆ ಯು ಟಿ ಖಾದರ್ ಸಾಹೇಬರು ನಮಗೆ ಮಾರ್ಗದರ್ಶನ ಕೊಡಬೇಕು. ನಾನು ಸಹ ಅದಕ್ಕೆ ಏನಾದರೂ ನನ್ನ ಒಂದು ಇದುಂಟು, ನಿದ್ರೆ ಮಾಡಿದವರನ್ನು ಎಬ್ಬಿಸುವುದು ನೋಡಿ, ಹೀಗೀಗೆ ಉಂಟು, ಕಾನೂನು ಹೀಗೀಗೆ ಬರ್ತದೆ, ಅದು ಬರುವಾಗ ನಾವು ಹೇಗೆ ಹೋಗಬೇಕು ಎಂಬುದನ್ನು ಒಂದು ಸಣ್ಣ ಅರಿವಿಲ್ಲದ ಒಬ್ಬ ಅರಿವುದಾರ ನಾನು ಹೇಳ್ತಾ ಬಂದಿದ್ದೇನೆ. ನಿಮ್ಮೆಲ್ಲರ ಸಹಕಾರವನ್ನು ಕೇಳಿದ್ದೇನೆ. ಸ್ವಲ್ಪ ಸಮಯ ಹೆಚ್ಚು ತೆಗೆದಕ್ಕೆ ಇವೆಲ್ಲರೂ ವೇದಿಕೆಯಲ್ಲಿದ್ದವರು ನಮಗೆ ಕ್ಷಮೆಯನ್ನು ಕೊಡಬೇಕು. ಅವಸರ ಕೊಟ್ಟದ್ದಕ್ಕೆ ನಿಮಗೆಲ್ಲರಿಗೂ ಅಲ್ಹಮ್ದುಲಿಲ್ಲಾ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯರಿಗೂ ಕೂಡ ಶುಭ ಹಾರೈಕೆಯ ಮನಸ್ಸು ಇದೆ. ಆದರೆ ಸಮಯದ ಅವಕಾಶ ನಮಗೆ ಸಮ್ಮತಿಸ್ತಾ ಇಲ್ಲ. ಯು ಟಿ ಖಾದರ್ ಅವರಿಗೆ ನಿರ್ಗಮಿಸಲಿಕ್ಕೆ ನಾವು ಅವಕಾಶವನ್ನು ಆದಷ್ಟು ಬೇಗ ಮಾಡಿಕೊಡ್ತಾ ಇದ್ದೇವೆ. ಸನ್ಮಾನಕ್ಕೆ ಮುಂಚಿತವಾಗಿ ಶ್ರೀಯುತ ಯು ಟಿ ಖಾದರ್ ಅವರನ್ನು ಮಾತಿಗಾಗಿ ಆಹ್ವಾನಿಸ್ತಾ ಇದ್ದೇವೆ. ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ತಾವು ಬರಬೇಕಂತ ಹೇಳಿ ನಮ್ಮ ಸಂಘದ ಅಧ್ಯಕ್ಷರು ಉಪಾಧ್ಯಕ್ಷ ಸದಸ್ಯರು ಕೇಳಿದಾಗ ನಾನು ಬಹುಶಃ ಸಂತೋಷವನ್ನು ಒಪ್ಪಿದ್ದೆ. ಯಾಕೆಂತೇಳಿ ಈ ಒಂದು ಗ್ಲೋಬಲ್ ಮಾರ್ಕೆಟ್ನ ಮೇಲೆ ನಮಗೆ ವಿಶೇಷವಾದ ಒಂದು ಪ್ರೀತಿ ವಿಶ್ವಾಸ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದರೆ ಇಡೀ ನಮ್ಮ ಈ ಒಂದು ಸುತ್ತಮುತ್ತ ಪ್ರದೇಶದ ಇದೊಂದು ಗ್ಲೋಬಲ್ ಮಾರ್ಕೆಟ್ ಬರೋದು ಗ್ಲೋಬಲ್ ಮಾರ್ಕೆಟ್ ಮಾತ್ರ ಅಲ್ಲ, ಅದೊಂದು ಹೆಸರು ಇರಬೇಕು, ಗ್ಲೋಬಲ್ ಮಾರ್ಕೆಟ್. ಇದನ್ನು ಧೀರವಾಗಿ ನಾವು ಆಲೋಚನೆ ಮಾಡಿದಾಗ ಇಡೀ ನಮ್ಮ ಈ ಪ್ರದೇಶ ಮತ್ತು ಗ್ರಾಮೀಣ ಪ್ರದೇಶದ ದುಡಿಯೋ ವರ್ಗದ ಸ್ವಾಭಿಮಾನದ ಒಂದು ಕರೀಟ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಈ ಒಂದು ಪ್ರದೇಶದಲ್ಲಿ ಬಹುಶಃ ಬೆಳಿಗ್ಗೆ 4:15 ಗಂಟೆಗೆ 3 ಗಂಟೆಗೆ ಎದ್ದು ಬಹುಶಃ ಮನೆಯಿಂದ ಬಂದು ಇಲ್ಲಿ ದುಡಿದು ಬಹುಶಃ ಅವ್ರ ಜೀವನ ಅವರ ಮಕ್ಕಳನ್ನು ತಂದೆ ತಾಯಂದಿರೋ ತಂಗಿಯಂದನ್ನು ಸಾಕಿಕೊಂಡು ಈ ಸಮಾಜಕ್ಕೆ ದೊಡ್ಡ ಮಟ್ಟದ ಆರ್ಥಿಕವಾದ ಚಲನವಲನ ಕೊಡುವಂತಹ ದೊಡ್ಡ ಮಟ್ಟದ ನಮ್ಮ ರಾಜ್ಯದ ಮತ್ತು ನಮ್ಮ ದೊಡ್ಡ ಸಂಪತ್ತು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ಯಾವಾಗಲೂ ಕೂಡ ಹಿಂದೆ ನಾನು ಕ್ಷೇತ್ರದ ಉದ್ದಗಲು ಹಿಂದೆ ರಾತ್ರಿ ಬೆಳಿಗ್ಗೆ ತನಕ ಸಂಚರಿಸಿದೆ, ಬೇರೆ ಬೇರೆ ಕಾರ್ಯಕ್ರಮ ಕದಕ್ಕಿದ್ದೇನೆ. ಆಗ ನಾನು ನೋಡ್ತಿದ್ದೆ 3:15 4 ಗಂಟೆಗೆ ಬಂದು ಬಸ್ಸಿನಕ್ಕೆ ಬಹುಶಃ ಇವತ್ತು ನಮ್ಮ ಯುವಕರು ನಿಲ್ತಾಯಿದ್ರು. 3:15 4 ಗಂಟೆಗೆ ಬಸ್ಸಿಗೆ ಬಂದು ನಿಲ್ತಾರೆ. ಆ ಸಂದರ್ಭ ನನಗೆ ಅತ್ಯಂತ ಅವರ ಮೇಲೆ ಗೌರವ, ಯಾಕೆಂದೊಂದು ಹೆಚ್ಚು ಗೌರವ, ಯಾಕೆ ಆ ಒಂದು ಕಷ್ಟಪಟ್ಟು ಬಂದು ಎದ್ದು ಬಂದು ಮಾರ್ಕೆಟಿಗೆ ಮತ್ತು ಧಕ್ಕೆಗೆ ಹೋಗುವುದು ಮತ್ತು ಬಂದರಿಗೆ ಹೋಗುವಂತಹ ಆ ಕಾರ್ಮಿಕರೇ ನಮ್ಮ ನಿಜವಾದ ಸಮಾಜ ದೊಡ್ಡ ಶಕ್ತಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಇವರ ಈ ರೀತಿಯ ಕೆಲಸ ಮುಖಾಂತರ ಆ ಮಾಲೀಕರು ವಿಶ್ವಾಸ ಇಟ್ಟುಕೊಂಡು ಅದರ ಮುಖಾಂತರ ಆರ್ಥಿಕವಾದ ಚಲನವಲನವನ್ನು ತರುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಆದ ಕಾರಣ ಇವತ್ತು ಅತ್ಯಂತ ತಾವೆಲ್ಲರೂ ನಮ್ಮ ವರ್ತಕರು ಮತ್ತು ಅದ್ರ ಜೊತೆ ಕೆಲಸಗಾರರು, ಸಿಬ್ಬಂದಿಗಳು ಮತ್ತು ಮಾಲಕರು ಜೊತೆ ಸೇರಿಕೊಂಡು ಅತ್ಯುತ್ತಮವಾದ ಆ ಒಂದು ವಹಿವಾಟಿನ ಒಂದು ಸಿಸ್ಟಮ್ ತರುವಂಥದ್ದು. ಬಹುಶಃ ನಾನು ಯಾವಾಗಲೂ ಹಿಂದೆ ಕೂಡ ನನಗೆ ಭಾಳಷ್ಟು ಮಂಗಳೂರು ಅಂತೇಳಿ ಭಾಳ ವಿಚಾರ ಸಮಸ್ಯೆ ಇತ್ತು. ಯಾಕಂತ ಹೇಳಿದರೆ ನಮ್ಮ ಬಹುತೇಕ ಎಲ್ಲ ನೀವು ಹೇಳಿದಾಗೆಲ್ಲ ಗ್ರಾಮೀಣ ಮಟ್ಟದವರೇ ಬಹುಶಃ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗುವವರು. ಒಂದಿವರೆಗೆ ಸರಿಯಾಗಿ ಸೂಕ್ತವಾಗಿ ಬಸ್ಸಿನ ವ್ಯವಸ್ಥೆ ಬೆಳಿಗ್ಗೆ ಬರ್ತಿರಲಿಲ್ಲ. ಹೋಗುವಂಥ ಲಾರಿಗೆ, ಸಿಕ್ಕುವಂಥ ರಿಕ್ಷಾಗಳಿಗೆ, ಹೋಗುವಂಥ ಬೈಕ್ಗಳಿಗೆ ಕೈ ತೋರಿಸಿ ಬಹುಶಃ ಅವರು ಸಮಯಕ್ಕೆ ಅನುಗುಣವಾಗಿ ಇಲ್ಲಿ ಮುಟ್ಟುವಂಥ ಪರಿಸ್ಥಿತಿ ನನಗೆ ಚೆನ್ನಾಗಿ ಇವತ್ತು ಗೊತ್ತಿತ್ತು. ಮಂಗಳೂರಲ್ಲಿ ಅನ್ನೋ ಸಮಸ್ಯೆ ಆದರೆ ಇವರಿಗೆ ಸಮಸ್ಯೆ, ಇವ್ರಿಗೆ ಆ ಕಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಭಯದ ವಾತಾವರಣದಲ್ಲಿ ಹೋಗುವಂಥ ಆ ಕಡೆ ಪರಿಸ್ಥಿತಿ ಇತ್ತು. ಇಲ್ಲಿ ಹೋಗಿ ಬರಲಿಕ್ಕೆ ಟೆನ್ಷನ್ ಇತ್ತು. ಬೆಳಿಗ್ಗೆದ್ದು ಏನೂ ಕೂಡ ಒಂದು ತಪ್ಪೇ ಇಲ್ಲ. ಬೆಳಿಗ್ಗೆದ್ದು ಪಾಪ ಅವನವನ ಮನೆಯಿಂದ ಎದ್ದು ಹೋಗುವಾಗ ಅವನಿಗೆ ಸೊಮ್ಮನಲ್ಲಿ ಹಲ್ಲೆಗೆ ಹೋಗುವಂಥದ್ದು ಸಮಸ್ಯೆ ಆಗುವಂಥದ್ದು. ಇವನಿಗೆ ನಿರಪರಾಧಿಗೆ ಇವನು ಬೆಳಿಗ್ಗೆ ಒಬ್ಬನೇ ಸಿಕ್ಕುವುದು. ಬೆಳಿಗ್ಗೆ 3:15 ಗಂಟೆಗೆ 4 ಗಂಟೆಗೆ ಹೋಗಿ ಬರೋದು ದೊಡ್ಡ ಸಮಸ್ಯೆ. ಎಲ್ಲ ವಿಚಾರ ಬಹುಶಃ ಈ ಗ್ರಾಮೀಣ ಮಟ್ಟದ ಈ ಕಾರ್ಮಿಕ ವರ್ಗದವರಿಗೆ ಬೆಳಿಗ್ಗೆ ಯಾರು ಧಕ್ಕೆಗೆ ಮತ್ತು ಮಾರ್ಕೆಟಿಗೆ ಹೋಗ್ತಾರೆ, ದೊಡ್ಡ ಮಟ್ಟದ ಸಮಸ್ಯೆ ಭಾಳ ಚೆನ್ನಾಗಿ ನನಗೆ ಅರ್ಥ ಆಗುವಂಥ ವಿಚಾರವಾಗಿತ್ತು. ನನ್ನನ್ನು ಹಿಂದೆ ಯಾವಾಗಲೂ ಕೇಳಿದರು, ನಾನು 2008 ಬಂದಾಗ ನಿನಗೆ ಮಂತ್ರಿ ಆಗ್ಬೋದು, ಯಾವ ಮಂತ್ರಿ ಆಗಬೇಕಂತ ಕೇಳಿದಾಗ ನಾನು ಅವ್ರು ಹೇಳಿದ್ದೆ, ನನಗೇನಾದರೂ ನಾನೇ ಒಂದು ಆಯ್ಕೆ ಮಾಡುವಂಥ ಏನಾದರೂ ವಿಚಾರ ಇದ್ದರೆ ಅದು ಬಹುಶಃ ನಾನು ಕಾರ್ಮಿಕ ಮತ್ತು ಮೀನುಗಾರಿಕೆಯನ್ನು ತಗೊಳ್ಳುವಂಥ ಕೆಲಸ ಖಂಡಿತವಾಗಿ ಮಾಡ್ತೇನೆ. ಯಾಕೆ ಆ ವರ್ಗದವರಿಗೆ ನಾವು ಯೋಜನೆ ಮತ್ತು ಕಾರ್ಯಕ್ರಮ ಹಮ್ಮಿಕೊಳ್ಬೇಕೆಂಬ ಉದ್ದೇಶದಿಂದ. ಆದ ಕಾರಣ ಇಲ್ಲಿ ವಿಶೇಷವಾದ ಒಂದು ಶ್ರಮಜೀವಿಗಳ ಒಂದು ಸ್ವಾಭಿಮಾನದ ಪ್ರದೇಶದಾಗಿದ್ದು ಇವತ್ತು ನಿಂತಿದೆ. ಅದಲ್ಲದೆ ಇಡೀ ರಾಜ್ಯಕ್ಕೆ ಒಂದು ದೊಡ್ಡ ಮಟ್ಟ ಮತ್ತು ದೇಶಕ್ಕೆ ಮತ್ತು ಗೊತ್ತೊಂದು ಸಂದೇಶದ ಒಂದು ಸಂಕೇತ ಅಂತ ಕೂಡ ನಾನು ಈ ಗ್ಲೋಬಲ್ ಮಾರ್ಕೆಟನ್ನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕಂತ ಹೇಳಿದರೆ ಬಹುಶಃ ಈಗಾಗಲೇ ಹೇಳಿದಾಗ ನಾನು ದೀರ್ಘ ಮಾತಾಡಲಿಕ್ಕೆ ಹೋಗೋದಿಲ್ಲ. ಈ ವರ್ಷ ಇದನ್ನು 2-3 ಸಲ ನಾನೇ ನಗರಾಭಿವೃದ್ಧಿ ಸಚಿವನಾಗಿದ್ದಾಗ ಬೇರೆ ಮಾರ್ಕೆಟ್ ಬೇರೆ ಕಡೆ ಆಗಬೇಕು, ಇಡೀ ಸ್ಮಾರ್ಟ್ ಸಿಟಿಯ ಪ್ಲ್ಯಾನನ್ನು ನಾನೇ ಸ್ಯಾಂಕ್ಷನ್ ಮಾಡಿದ್ದೆ. ಶಿಫ್ಟ್ ಮಾಡಲಿಕ್ಕೆ ಹೋದಾಗ 2-3 ಸಲ ಮೀಟಿಂಗ್ ಕೂಡ ನಾನು ಕರೆದಿದ್ದೆ. ಅಲ್ಲಿ ಬೇರೆ ಹಂಪನಕಟ್ಟೆಯಲ್ಲಿ ಬೇರೆ 2 ಜಾಗ ಕೂಡ ನಾವು ಹೇಳುವಂಥ ವಿಚಾರ ಇತ್ತು. ಅಲ್ಲಿ ಕೆಲವರು ಬಂದಾಗ ಅದು ಲಾರಿ ತಿರುಗುವುದಿಲ್ಲ, ಬಸ್ಸು ತಿರುಗುವುದಿಲ್ಲ, ಕಾರು ತಿರುಗುವುದಿಲ್ಲ ಅಂತ ಹೇಳಿಕೊಂಡು ಅದನ್ನಲ್ಲಿ ನಾನು ಹೇಳಿದೆ,
ಯಾರು ವ್ಯಾಪಾರ ಮಾಡ್ತಾರೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ಕ್ರಮ ತೆಗೊಳ್ಳುವಂಥ ವಿಚಾರ ಮಾಡಿ ಅಂತೇಳಿ ಆದೇಶ ಇಟ್ಟು ಹಾಗೆ ಪೆಂಡಿಂಗ್ ಇತ್ತು. ತದನಂತರ ಕೊರೋನಾ ಬಂದಂಥ ಸಂದರ್ಭದಲ್ಲಿ ನೋಡಿ ಶಿಫ್ಟ್ ಮಾಡಲಿ ನಮಗೇನು ಬೇಸರ ಇರಲಿಲ್ಲ, ಅದು ಬೇರೆ ಪ್ರಶ್ನೆ. ನನಗೆ ಯಾವಾಗ ಅವತ್ತು ಬೇಸರ ಮತ್ತು ನೋವು ಅಂತಂದು ಹೇಳಿದರೆ ಇವತ್ತು ಸಂಜೆ ಯಾವಾಗಲೂ ಮಾರ್ಕೆಟ್ ರಾತ್ರಿ 9-10 ಗಂಟೆಯಿಂದ ಸ್ಟಾರ್ಟ್ ಆಗ್ತದೆ. ಲಾರಿ ಬರಲಿಕ್ಕೆ, ಬಹುಶಃ ವ್ಯಾನ್ ಬರಲಿಕ್ಕೆ, ಅದು ಬರಲಿಕ್ಕೆ ಇದು ಬರಲಿಕ್ಕೆ, ಇಡೀ ಜಿಲ್ಲೆ ವ್ಯಾಪಾರ. ಸಂಜೆ 6 ಗಂಟೆಗೆ ಆದೇಶ ಮಾಡ್ತಾರೆ, ನೀವು ಯಾರು ಕೂಡ ಮಾರ್ಕೆಟ್ಗೆ ಹೋಗಬೇಡಿ ಅಂತೇಳಿ ಇಡೀ ಮಾರ್ಕೆಟಿಗೆ ಇವರು ಬೇಲಿ ಹಾಕಿ ಕರ್ಫ್ಯೂ ಥರ ಕಂಪೌಂಡ್ ಬ್ಯಾರಿಕೇಡ್ ಕಟ್ಟಿ ಒಬ್ಬ ಮಾಲೀಕರನ್ನು ಒಬ್ಬ ಕಾರ್ಮಿಕರನ್ನು ಮಾರ್ಕೆಟ್ ಎಂಟರ್ ಮಾಡಲಿಕ್ಕೆ ಬಿಡುವುದಿಲ್ಲ. ಮಾರ್ಕೆಟಲ್ಲಿದ್ದ ವಸ್ತು ಹಾಗೆ, ಮಾರ್ಕೆಟ್ಲಿಂದ ಮಾಲ್ಗಳು ಹಾಗೆ, ಡ್ರವರ್ಲಿಂದ ದುಡ್ಡು ಮತ್ತು ಡಾಕ್ಯುಮೆಂಟ್ ಹಾಗೆ, ಬಂದಂಥ ಲಾರಿ ಅರ್ಧದಲ್ಲಿ ಬಾಕಿಯಾಗಿ ಇದ್ದುಕೊಂಡು ನೀವು APMCಗೆ ಹೋಗಿ ಅಂತೇಳಿ APMC ಏನು ಯಾವುದು ಏನಂತ ಗೊತ್ತಿಲ್ಲ ರೀತಿ ಈ ನಿಮ್ಮ ಕಾರ್ಮಿಕ ವರ್ಗದವರು ಮತ್ತು ಮಾಲೀಕರನ್ನು ಒಂದು ವೈದಿಗಳ ಥರ ನೋಡಿಕೊಂಡು ಬಹುಶಃ ಅವತ್ತು ಏನೋ ಅದು ಟ್ರೀಟ್ಮೆಂಟ್ ಮಾಡಿದ್ದು ಕೂಡ ಅದು ಸಹಿಸಲಿಕ್ಕೆ ನಾನು ಅವತ್ತು ವರ್ಷ DCಗೆ ನಾನು ಹೇಳಿದ್ದೆ, ಯಾವ ರೀತಿ ನೀವು ಆಡಳಿತ ನಡೆಸ್ತೀರಿ? ಯಾರು ಇವತ್ತು ವ್ಯಾಪಾರ ಮಾಡ್ತಾರೆ, ಸ್ವಾಭಿಮಾನದ ದುಡಿತಾರೆ, ಅವ್ರು ನೀವು ವೈದ್ಯ ತನಕ ನೋಡಿಕೊಂಡು ನೀವು ಓಡಿಸೋದಕ್ಕೆ ಸರಿಯಾದ ಕರ್ಮದೆ ಮತ್ತೆ 3 ದಿವಸ ಟೈಮ್ ಕೊಟ್ಟು ಅಲ್ಲಿ ವಸ್ತುಗಳೆಲ್ಲ ಖಾಲಿ ಮಾಡುವಂಥ ವಿಚಾರ ಇವತ್ತು ಮಾಡಿದರು. ಬಹುಶಃ ನಾನು APMC ಕೂಡ ನಾನು ಭೇಟಿ ಮಾಡಿದ್ದೆ, ಆಗೆಲ್ಲ ವರ್ತಕರಿದ್ದರು. ರಫೀಕ್ ಬಹುಶಃ ಮುಂದೆ ಇದ್ದ. ರಫೀಕ್ ಹೇಗಂತ ಹೇಳಿದರೆ ಗುಂಪಲ್ಲಿ ಮಾತಾಡೋ ಭಯಂಕರ ಧೈರ್ಯದಾಗೆ ಮಾತಾಡೋದು, ಮತ್ತು ಸ್ವಲ್ಪ ಬೆದರಿಕೆ, ಸರಿ ಆಗ್ಬೋದಲ್ಲ ಏನು ಮಾಡೋದು ಈಗ ಅಂತೇಳಿ ಸ್ವಲ್ಪ ಆಗಾಗ ಬಂದು ನಾನು ಕೇಳಿಕೊಂಡು ಅಲ್ಲಿ ಭಯಂಕರ ಸುಧಾರಿಸೋದು, ಹಾಗೆಲ್ಲ ಹೀಗೆ ಆಗಲೇಬೇಕಂತೇಳಿ, ಮತ್ತು ಮನಸ್ಸಿನಲ್ಲಿ ಸ್ವಲ್ಪ ಇದು ಹೇಗೆ ಆಗ್ಬೋದಾ ಮಾಡ್ಬೋದಾ ಅಂತೇಳಿ ಮತ್ತೆ ಅವನಿಗೆ ಅಂತ ಏನೋ ಮರೆದು ಹೋಗ್ಬೋದು, ನನಗೆ ಗಡಿಬಿಡಿ ಮಾಡಬೇಡ ಅಂತ ಹೇಳಿದೆ. ಅಲ್ಲಿ ಹೋದಾಗ ಪರಿಸ್ಥಿತಿ ನಾನು ಫಸ್ಟ್ ಮೀಟಿಂಗಲ್ಲಿ ಹೇಳಿದೆ, ಇದಕ್ಕೆ ನೀವು ಸರ್ಕಾರದ ವಿರುದ್ಧ ನೀವು ಕೋರ್ಟಿಗೆ ಅಥವಾ ಫೈಟ್ ಮಾಡಲಿಕ್ಕೆ ಹೋಗಬೇಡಿ. ಸರ್ಕಾರದ ವಿರುದ್ಧ ಫೈಟ್ ಮಾಡಿ ಯಾರು ಕೂಡ ಗೆಲ್ಲಲಿಕ್ಕೆ ಸಾಧ್ಯವಿಲ್ಲ. ಸರ್ಕಾರವೇ ಜನರ ಪರವಾಗಿ ಆಲೋಚನೆ ಮಾಡಿ ಕಾರ್ಯಕ್ಕೆ ಹಮ್ಮಿಕೊಳ್ಬೇಕು. ಅವ್ರು ನಿಮ್ಮ ವೈದ್ಯತೆ ನೋಡಿದ್ರೆ ನೀವು ಫೈಟ್ ಮಾಡಲಿಕ್ಕೆ ಹೋಗಬೇಡಿ, ನಾವು ಬೇರೆ ನೀವು ಸ್ಥಳ ನೋಡಿಕೊಂಡು ನೀವು ಕೋರ್ಟಿಗೆ ಕೂಡ ಹೋಗಬೇಡಿ ಅಂತ ಹೇಳಿದೆ. ಮತ್ತೆ ಕೂಡ ಎಲ್ಲ ಕೋರ್ಟಿಗೆ ಹೋದು ಸುಮಾರು 30 ಲಕ್ಷ ಸುಮ್ಮನೆ ನೀವು ಖರ್ಚು ಕೂಡ ಮಾಡಿದ್ದೀರಿ. ಅವತ್ತು ನಾನು ಫಸ್ಟ್ ಹೇಳಿದೆ, ಹೋಗಬೇಡಿ, ಯಾವ ಕೋರ್ಟು ಕೂಡ ಸರ್ಕಾರದ ವಿರುದ್ಧ ತೀರ್ಮಾನ ಕೊಡೋದಿಲ್ಲ. ಸರ್ಕಾರದ ವಿರುದ್ಧ ಒಂದು ಕೋರ್ಟು ತೀರ್ಮಾನ ಕೊಡೋದಾದರೆ ಮತ್ತು ಸರ್ಕಾರ ನಡೆಸಲಿಕ್ಕೇ ಸಾಧ್ಯ ಇಲ್ಲ. ಪ್ರತಿಯೊಬ್ಬರು ಕೂಡ ಕೋರ್ಟ್ ಹೋಗುವಂಥ ವಿಚಾರ ಮಾಡ್ತಾರೆ. ಮತ್ತು ಇದು ಒಬ್ಬನಿಗೆ ಸಂಬಂಧಪಟ್ಟಂಥ ವಿಚಾರ ಅಲ್ಲ, ಇದು ಇಡೀ ಆ ವ್ಯಾಪಾರ ಮತ್ತು ಇದೊಂದು ಡೆವಲಪ್ಮೆಂಟಿಗೆ ಸಂಬಂಧಪಟ್ಟಂಥ ವಿಚಾರ ಇರ್ಬೋದು, ತಪ್ಪು ತಗೊಂಡಿರ್ಬೋದು. ಅಲ್ಟಿಮೇಟ್ ಉದ್ದೇಶ ಏನು, ಅಲ್ಲಿ ಮಾರ್ಕೆಟ್ ಬೇಗ ಬರಬೇಕಂತೇಳಿ ಇವತ್ತು ಉದ್ದೇಶ ಹಾಕಿದ್ದು, ಮಾಡಿದ ವ್ಯವಸ್ಥೆ ತಪ್ಪಾಗಿರ್ಬೋದು ಇದರಲ್ಲಿ. ಬಹುಶಃ ಆಗ ನನಗೆ ಹೇಗೆ ಅಂತ ಇದ್ದಿಲ್ಲ. ನಾನು ಅವತ್ತು ಹೇಳಿದೆ ಮೀಟಿಂಗ್ನಲ್ಲಿ, ನಾನು ಯಾಕೆ ಬೇರೆ ಕಡೆ ಅಂತೇಳಿ ಕಲ್ಲಾಪಿನಲ್ಲಿ ನಿಮಗೆ ಬಾಂಬೆ ಖಾದರ್ ಅವರು ಫಸ್ಟ್ ಪ್ರಪೋಸಲ್ ಕೊಟ್ಟಿದ್ದರು, ಅವ್ರಿಗೆ ಹೇಳೋದಕ್ಕೆ ಹೇಳದೆ ನಗರಸಭೆಗೆ ಕೊಟ್ಟಿದ್ದರು. ಅವರು ಅದನ್ನು ರಿಜೆಕ್ಟ್ ಮಾಡಿ ಕಳಿಸಿದ್ರು. ಕನ್ವರ್ಷನ್ ಇದು ಆಗಲಿಲ್ಲ ಅಂತ ಹೇಳಿಕೊಂಡು ಕನ್ವರ್ಷನ್ ಮಾಡಿ ರಿಜೆಕ್ಟ್ ಮಾಡಿ ಕಳಿಸಿದ್ರು. ಆದ ನಂತರ ಬಂದು ಹೇಳಿದರು, ಬಹುಶಃ ಈ ಒಂದು ಪ್ರಪೋಸಲ್ ಬಂದ ತಕ್ಷಣ ಬಹುಶಃ ಗ್ರೂಪ್ ಅಬ್ಬುಬಕ್ಕರ್ ಮತ್ತು ಇವರು ಬಂದು ಈ ರೀತಿ ಅಂತ ಹೇಳಿದ್ರೆ ನೀವು ಮಾಡಿ ಅಂತ ಹೇಳಿದೆ. ನಮಗೆ ಹೊಸ ಕಾನೂನಲ್ಲಿ ಕೇಂದ್ರದ ಇವತ್ತೊಂದು ರೈತರ ತಿದ್ದುಪಡಿಯಲ್ಲಿ ಬಹುಶಃ ಪಂಜಾಬಿನವರು ನಾರ್ತಿನವರು ತುಂಬ ಎಲ್ಲ ಇವತ್ತು ಸ್ಟ್ರೈಕ್ ಇದ್ದರೂ ಕೂಡ ಪ್ರಯೋಜನ ತಿದ್ದುಪಡಿ ಯಾರಿಗಾದ ಅಂತ ಹೇಳಿದರೆ ಬಹುಶಃ ನಿಮಗೊಂದು ಪ್ರಯೋಜನ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದರಲ್ಲಿ ಆ ಒಂದು ಔಟ್ಸೈಡ್ ಪ್ರೈವೇಟ್ ಮಾರ್ಕೆಟ್ ಮಾಡ್ಬೋದೆಂಬ ಕಾನೂನು ಬಂದ ಕಾರಣ ಬಹುಶಃ ನಮಗೆ ತರುವಂಥ ಅವಕಾಶ ಇತ್ತು. ಬಹುಶಃ ಅಬ್ಬುಬಕ್ಕರ್ ಮತ್ತು ಇಸ್ಮಾಯಿಲ್ ಅವರು ನಾವು ಬಂದು ನೋಡಿದಾಗ ಏನೆಲ್ಲ ಸಹಕಾರ ಬೇಕು ನೀವು ಮಾಡಿ ಅಂತೇಳಿ ಅಧಿಕಾರಿ ಕೂಡ ಬಹುಶಃ ನಮ್ಮ ಉತ್ತಮವಾದ ಅಧಿಕಾರಿ ಕೂಡ ನಿಮ್ಮ APMC ಸೆಕ್ರೆಟರಿ ಕೂಡ ಅವರು ಕೂಡ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಯಾಕಂತ ಹೇಳಿದರೆ ನಾನು ಒಬ್ಬನೇ ಇದ್ದೆ, ಬೇರೆ 7 ಜನ ಕೂಡ ಕೊಡಬಾರ್ದಂತೇಳಿ ಒತ್ತಡ ಹಾಕಿದ್ರು ಕೂಡ ಅವ್ರು ಇಲ್ಲಿ ಏನೆಲ್ಲ ಸಹಕಾರ ಕೆಲಸ ಬೇಕಾ ಅದೆಲ್ಲ ಕೂಡ ಮಾಡಿ ಕೊಟ್ಟಿದ್ದಾರೆ. ಬಹುಶಃ ನಾನು ಅಬ್ಬುಬಕ್ಕರ್ ಅವರು ಮತ್ತು ನಮ್ಮ CR ಅವರು ಮತ್ತು ಬಹುಶಃ ನಮ್ಮ ಇಸ್ಮಾಯಿಲ್ ಇವತ್ತು ಈ ಮಾಲೀಕರನ್ನು ಕೂಡ ಎಲ್ಲರ ಪರವಾಗಿ ನಾನು ಅಭಿನಂದಿಸ್ತೇನೆ. ಯಾಕೆ ಒಂದು ಕೆಲಸವನ್ನು ಭಾಳ ಚಾಕುಚಕ್ಯತೆಯಲ್ಲಿ ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡೋಗಿ ಯಾವುದೇ ಒಂದು ಗೌಜಿಗದ್ದೆಲ್ಲದೆ ಡಾಮ್ ಡೂಮ್ ಏನು ಮಾಡದೆ ಏನೇನು ಕೆಲಸ ಎಲ್ಲಿ ಆಗಬೇಕಾ ಮತ್ತು ಎಲ್ಲ ಅವ್ರಿಗೆ ಕೆಲವು ತೊಂದರೆ ಮಾಡಿದರೂ ಕೂಡ ಅವರನ್ನು ಕೂಡ ಎಲ್ಲ ಸಮಾಧಾನದಲ್ಲಿ ಇಟ್ಟುಕೊಂಡು ಅವರನ್ನು ಕೂಡ ಒಂದು ಸಂತೋಷಪಡಿಸುವ ರೀತಿಯಲ್ಲಿ ಅವರು ಕೂಡ ಗೌರವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಈ ಕೆಲಸವನ್ನು ಮಾಡಿಸಿಕೊಂಡು ಬರುವಂಥ ಅವಕಾಶ ಇವತ್ತು ಆಗಿದೆ. ಅದಕ್ಕೆ ಬಹುಶಃ ಇಬ್ಬರು ಮಾಲಕರನ್ನು ಕೂಡ ನಾನು ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ವ್ಯಾಪಾರ ಬಿಸ್ನೆಸ್ಸನ್ನು ಹೇಗೆ ಯುವಕರು ಮಾಡಬೇಕಂತ ತೋರಿಸಬೇಕಾದ್ರೆ ಅದು ಇಸ್ಮಾಯಿಲ್ ಮತ್ತು ಅಬ್ಬುಬಕ್ಕರ್ ಇವರೆಲ್ಲರಿಗೊಂದು ಮಾದರಿ ಅಂತ ಹೇಳಲಿಕ್ಕೆ ಕೂಡ ನಾನು ಇವತ್ತು ಬಯಸ್ತೇನೆ. ಭಾಳ ಸಮಾಧಾನದಿಂದ ನೆಮ್ಮದಿಯಿಂದ ಮಾಡಿದ್ದಾರೆ. ಬಹುಶಃ ಇಲ್ಲಿ ಎಲ್ಲ ಮಾಡಿಕೊಂಡು ಪರ್ಮಿಷನ್ ಬೆಂಗಳೂರು ಹೋದಾಗಲೂ ಕೂಡ ಆ ಡೈರೆಕ್ಟರ್ ಹತ್ರ ಅಷ್ಟು ಸುಲಭದಲ್ಲಿ ಪರ್ಮಿಷನ್ ಕೊಡಲಿಕ್ಕೆ ಬಿಡಲಿಲ್ಲ. ಭಾಳ ಅವನಿಗೆ ಒತ್ತಡ ಇತ್ತು, ಕೊಡಬಾರ್ದಂತ ಹೇಳಿಕೊಂಡು ಎಲ್ಲ 7 ಜನರು ಕೂಡ ಸರ್ಕಾರ ಕೂಡ ಬಹುಶಃ ನಾನು 2 ಸಲ ನನಗೆ ಫೋನ್ ನಾನು ಇವತ್ತು ಕಡಿಮೆ ನಾನು ಅವ್ರ ಹತ್ರ ಮಾತಾಡ್ತಿದ್ದೆ. ನಾನು ಕೇಳಿದೆ ಸರ್ಕಾರಕ್ಕೇನು ಪಾಲಿಸಿ ಪ್ರಕಾರ ಏನುಂಟು ನೀವು ಕೊಡ್ತೀಯ ಇಲ್ಲ ಅಂತ ಹೇಳಿದಾಗ
ಮತ್ತು ಡೈರೆಕ್ಟ್ರು ಕೂಡ ಸುಮ್ಮನೆ ಅವರನ್ನು ಬಿಡಲಿಲ್ಲ, ಇವರನ್ನು ಸ್ವಲ್ಪ ಸಹಕಾರದಲ್ಲಿ ತಗೊಂಡೇ ನಮ್ಮ ಹೆಸರು ಮುಂದಿಟ್ಟು ಅವ್ರದ್ದು ನಮ್ಮದು ನಮಗೆಲ್ಲ ಗೊತ್ತು ಏನಾಗಿದೆ ಏನು ಮಾಡಿದ್ದೀರಿ, ಅದು ನಾವು ಇಲ್ಲಿ ಕೂಡ ಹೇಳಲಿಕ್ಕೆ ಹೋಗೋದಿಲ್ಲ. ಆದರೆ ಮಾಡಿದಾನೆ ಕೆಲಸ ಡೈರೆಕ್ಟ್ರು ಅವನು ಮಾಡಿ ಹೊತ್ತದನ್ನು, ಯಾಕಂದ್ರೆ ಅವ್ನಿಗೆ ಅಷ್ಟು ಒತ್ತಡಿತ್ತು, ನಾನು ಕೂಡ ಕರೆಕ್ಟಾಗಿ ಸೊ ಇಲ್ಲಿ ಪ್ರಾರಂಭ ಆಯಿತು. ಎಲ್ಲರೂ ಕೂಡ ಭಾಳ ಸಂತೋಷ ಒಪ್ಪಿದ್ದಾರೆ. ಅದಕ್ಕಾಗಿ ನಮಗೆ ಅತ್ಯಂತ ಸಂತೋಷ ಅಂತ ಹೇಳಿದರೆ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಂದು ಮಾದರಿಯಾದ ಪ್ರೈವೇಟ್ ಮಾರ್ಕೆಟ್ ಇವತ್ತು ಎಲ್ಲಿಯಾದರೂ ಇದ್ದರೆ ಅದು ಮಂಗಳೂರು ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಬೇರೆ ಎಲ್ಲಿಯೂ ಕೂಡ, ಬೇರೆ ಒಂದಿರೋದು ಬೆಲ್ಗಾಮ್ನಲ್ಲಿ ಫಸ್ಟೇ ಮಾಡಿದರು, ಪರ್ಮಿಷನ್ ತಗೊಳ್ಳಿಲ್ಲ, ಅವ್ರಿಗೆ ಪರ್ಮಿಷನ್ ಕೊಡಲಿಕ್ಕಾಗಲಿಲ್ಲ. ಈ ಕಾನೂನು ಬಂದ ನಂತರ ಅವರಿಗೆ ಪರ್ಮಿಷನ್ ಸಿಕ್ತು. ಯಾಕೆ ನಾನು ಅದರಲ್ಲಿ ಕೂಡ ವಿಸಿಟ್ ಮಾಡಿದ್ದೇನೆ ಪ್ರೈವೇಟ್ ಮಾರ್ಕೆಟ್ ಬೆಲ್ಗಾಮ್ನಲ್ಲಿ. ನಾನು ಆಗ ನನಗೆ ಕೂಡ ಪರ್ಮಿಷನ್ ಕೊಡಲಿಕ್ಕೆ ಆಗಲಿಲ್ಲ ಅವರಿಗೆ, ಅದು ನನ್ನ ವ್ಯಾಪ್ತಿ ಬರ್ತಿತ್ತು. ಯಾಕೆಂದರೆ ಆಗ ಕಾನೂನು ಹೊರಗೆ ಮಾರ್ಕೆಟ್ ಮೇಲೆ ಕಾನೂನು ಇರಲಿಲ್ಲ. ಮೊನ್ನೆ ಬಹುಶಃ ಪಾಲಿಸಿ ಚೇಂಜ್ ಆಗಲು ಕೂಡ ನಾನು ಮಾತಾಡಿ ಇವತ್ತು ಚರ್ಚೆ ಮಾಡಿದ್ದೇನೆ. ಪಾಲಿಸಿ ಚೇಂಜ್ ಆಗ್ತದೆ, ಇವತ್ತು ಕಾನೂನು ಮತ್ತೆ ಬದಲಾವಣೆಯಾಗಿ ಮತ್ತೆ APMC ರೂಲ್ಸ್ ಇವತ್ತು ಬರ್ತದೆ. ಅದಕ್ಕೆ ನನ್ನ ಮಂತ್ರಿಗಳಿಗೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾನು ಹೇಳಿದೆ, ನೀವು ಕಾನೂನು ಮತ್ತು ತಿದ್ದುಪಡಿ ಮತ್ತು ಪಾಲಿಸಿಯನ್ನು ಚೇಂಜ್ ಮಾಡುವಾಗ ಪ್ರೈವೇಟಾಗಿ ಯಾರು ಪ್ರಾರಂಭ ಮಾಡಿದ್ದಾರೆ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ತಾವು ರೂಲ್ಸನ್ನು ಮಾಡಬೇಕಂತ ಕೂಡ ಮಾತನ್ನು ಕೂಡ ನಾನು ಇವತ್ತು ಹೇಳಿದ್ದೇನೆ. ನನ್ನದಾಗಿ ಅಬೂಬಕರ್ ಅವರಿಗೆ ನಾನು ನಿಮಗೆ ಇವರಿಗೆ ಮತ್ತು ವರ್ತನೆ ಹೇಳಿದೆ, ಒಮ್ಮೆ ಸೆಕ್ರೆಟರಿ ಹೋಗಿ ಈಗಿರುವಂಥ ಮೊನ್ನೆ ಪಾಸಾದಂಥ ನಾನೇ ಕಾನೂನಿಗೆ ನಾನೇ ಸೈನ್ ಹಾಕಲಿಕ್ಕೆ, ಆ ಕಾನೂನು ಏನು ಬರ್ತದೆ ಗಜೆಟಲ್ಲಿ ಬರುವ ಮುಂಚೆ ಅದನ್ನು ನೋಡಿ ಚರ್ಚೆ ಮಾಡಿಕೊಂಡು ಏನಾದರೂ ರೂಲ್ಸ್ ಮತ್ತು ರೆಗ್ಯುಲೇಷನ್ ಚೆಕ್, ನಾವು ಕಾನೂನು ಮಾತ್ರ ಮಾಡೋದು ವಿಧಾನಸಭೆಯವರು, ಅದಕ್ಕೆ ರೂಲ್ಸ್ ಅವರು ಇನ್ನೂ ಆ್ಯಕ್ಟ್ ಬೇರೆ ರೂಲ್ಸ್ ಬೇರೆ. ಆ್ಯಕ್ಟ್ ಆಗಿದೆ ಪಾಸಾಗಿದೆ, ರೂಲ್ಸ್ ಇನ್ನೂ ಮಾಡಬೇಕು. ರೂಲ್ಸ್ ಮಾಡುವಾಗ ಇದನ್ನೆಲ್ಲ ನೋಡಿಕೊಂಡವರು ಮಾಡ್ತಾರೆ. ಸೊ ಭೇಟಿಯಾಗಿ ಅದು ಭೇಟಿ ಆಗಿರ್ಬೋದು, ಯಾರಿಗೂ ಕೂಡ ತೊಂದರೆ ಯಾಕೆ, ಒಮ್ಮೆ ರೂಲ್ಸ್ ಬಂದ ನಂತರ ಮತ್ತೆ ತಿದ್ದುಪಡಿ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ನೀವು ರೂಲ್ಸ್ ಎಲ್ಲ ನೋಡಿ ಏನು ಹೆಚ್ಚು ಕಮ್ಮಿ ನನ್ನ ಗಮನಕ್ಕೆ ತನ್ನಿ, ನಾನು ಕೂತ್ಕೊಂಡು ನಿಮಗೆ ನನ್ನ ಸಹಕಾರ ಖಂಡಿತವಾಗಿ ನಾನು ಕೊಡ್ತೇನೆ ಅಂತ ನಾನು ಕೂಡ ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ನಮ್ಮ ಉದ್ದೇಶ ಅಂತ ಹೇಳಿದರೆ, ಇಲ್ಲಿ ಇರುವಂಥ ವರ್ತಕರಿಗೆ ಅತಿ ಹೆಚ್ಚಿನ ಇವತ್ತು ವ್ಯಾಪಾರ ಇವತ್ತು ಆಗಬೇಕು, ಈ ಪ್ರದೇಶವು ಕೂಡ ಇವತ್ತು ಬೆಳಗಬೇಕು. ಅದ್ರ ಇಲ್ಲಿ ಯಾರು ಇವತ್ತು ಕೆಲಸ ಮತ್ತು ಸಿಬ್ಬಂದಿ ವರ್ಗದವರು ಇದ್ದಾರೆ, ತಾವು ಶ್ರಮಪಟ್ಟು ತಮ್ಮ ದುಡಿಮೆ ಮುಖಾಂತರ ಇವತ್ತು ಒಂದು ಅತ್ಯುತ್ತಮವಾದ ಒಂದು ಶ್ರಮಪಟ್ಟು ಎಂಥ ಕೆಲಸ ನಿರ್ವಹಿಸ್ತೀರಿ, ನಿಮ್ಮ ಮಕ್ಕಳಿಗೆ ಉತ್ತಮವಾದ ಶಿಕ್ಷಣ ಕೊಡುವ ಕೂಡ ಅವ್ರದ್ದು ಅತ್ಯಂತ ದೊಡ್ಡ ಸ್ಥಾನಕ್ಕೆ ಹೋಗುವಂಥ ಕನಸನ್ನು ತಾವೆಲ್ಲವತ್ತು ಕಾಣಬೇಕಂತ ಕೂಡ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಬಹುಶಃ ಮೊನ್ನೆ ಚುನಾವಣಾ ಸಂದರ್ಭದಲ್ಲಿ ನಾನು ಪ್ರತಿ ವರ್ಷ ಕೂಡ ಮುಂದೆ ಒಂದು ರೌಂಡ್ ಎಲ್ಲ ಕಡೆ ಹೋಗಲಿ, ಮಾರ್ಕೆಟಿಗೆ ಧಕ್ಕೆಗೆ ಅಲ್ಲಿಗೆ ಇಲ್ಲಿಗೆ ಒಂದು ರೌಂಡ್ ಹೋಗಿದೆ. ಇಲ್ಲಿ ಕೂಡ ಬಂದ ಎಲ್ಲರೂ ಕೂಡ ಅತ್ಯಂತ ಪ್ರೀತಿಯಿಂದ ಬಾಳೆಹಣ್ಣು ಅಂಗಡಿ ಹೋದರೆ ಅವ್ನು ಬಾಳೆಹಣ್ಣು ಕೊಡೋದು, ಚಹಾ ಅಂಗಡಿ ಹೋದವನು ಚಹಾ ಕೊಡೋದು, ನಮ್ಮ ಫ್ರೂಟ್ಸ್ ಅಂಗಡಿ ಹೋದವನು ಆ್ಯಪಲ್ ಕೊಡೋದು, ಮುಸುಮಿ ಅಂಗಡಿ ಹೋದವನು ಮುಸುಮಿ ಕೊಡೋದು, ಇನ್ನು ನಮ್ಮ ಡೇಟ್ಸ್ ಅಂಗಡಿ ಹೋದವನು ಡೇಟ್ಸ್ ಕೊಡೋದು. ನಾನು ಹೇಳ್ತೀನಿ ಅಂತ ತಿಂದು ಏನಾಗೋದು ಅನ್ನೋ ಪರಿಸ್ಥಿತಿ ಎಲ್ಲ ಅಂಗಡಿಗೆ ಹೋಗಿ ತಿಂದು ಅದು ಅಷ್ಟು ಪ್ರೀತಿಯಿಂದ ಒಂದು ಸೋದರನಾಗಿ ಬರೋ ಒಂದು ಬೆಂಬಲ ಮಾತ್ರ ಅಲ್ಲ, ಎಲ್ಲ ರೀತಿಯ ಆ ಪ್ರೀತಿ ವಿಶ್ವಾಸವನ್ನು ಗ್ಲೋಬಲ್ ಮಾರ್ಕೆಟ್ನ ಕಾರ್ಮಿಕ ವರ್ಗ, ವರ್ತಕರು, ಮಾಲಕರು, ಮಿತ್ರ ಎಲ್ಲ ಕೂಡ ಸೇರಿದ್ದಾರೆ. ಇದನ್ನು ನಾವು ಕಂಡಿದ್ದು ಎಷ್ಟೇ ದೊಡ್ಡ ಸ್ಥಾನಕ್ಕೆ ಹೋದರೂ ಕೂಡ ನಿಮ್ಮನ್ನೆಲ್ಲವೂ ಕೂಡ ನಾವು ಜೀವನ ಪೂರ್ತಿ ನಾವು ನೆನಪಿಟ್ಕೊಳ್ತೇವೆ ಅಂತ ಹೇಳಿಕೊಳ್ತಾ, ಅಷ್ಟು ಮಾತ್ರ ಅಲ್ಲ, ಇದನ್ನು ಕಟ್ಟಿದಂಥ ಅಬೂಬಕರ್ ಮತ್ತು ಇಸ್ಮಾಯಿಲ್ ಅವರಿಗೆ ನಾನು ಮತ್ತೆ ಅಭಿನಂದನೆ. ಯಾಕೆಂತ ಹೇಳಿದರೆ ಸುತ್ತಮುತ್ತ ಯಾರು ಕೂಡ ದೊಡ್ಡ ಮಟ್ಟದ ಏನಕ್ಕೆ ಒಂದು ದೊಡ್ಡ ಯೋಜನೆ ಬರುವಾಗ ಸಣ್ಣ ಪುಟ್ಟ ಸಮಸ್ಯೆ ಆಗೇ ಆಗ್ತದೆ, ಅದು ಸ್ವಲ್ಪ ನೆರೆಕೆರೆಗೆ ಇಲ್ಲಿಗೆ ಆಗುವಂಥದ್ದು. ಅದು ಇಲ್ಲಿ ಇದು ಕಟ್ಟಿ ಮುಗಿಯೋ ತನಕ ಕೂಡ ಹೇಗೆ ಮ್ಯಾಜಿಕ್ ಥರ ಕಟ್ಟಿಬಿಟ್ಟಿದ್ದಾರೆ. ಒಂದೇ ಒಂದು ಕಂಪ್ಲೇಂಟ್ ಇರಲಿ, ಒಂದೇ ಒಂದು ಸಮಸ್ಯೆ ಇರಲಿ, ಯಾರೊಬ್ಬರು ಕೂಡ ನಮಗೆ ಹೇಳಿದ್ದಿಲ್ಲ. ಎಲ್ಲರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಒಂದು ಮಾದರಿಯಾಗಿ ಇವತ್ತು ನಿರ್ಮಾಣ ಮಾಡಿಕೊಡುವಂಥ ಅವಕಾಶ ಆಗಿರದೆ ನನಗೆ ಅತ್ಯಂತ ಸಂತೋಷ ಅಂತ ನಾನು ಇವತ್ತು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ಆದ ಕಾರಣ ಈ ರೀತಿಯ ಕೆಲಸ ಕಾರ್ಯಗಳು ಬಹುಶಃ ಮುಂದೆ ಬೇರೆ ಬೇರೆ ಕಡೆ ಬರುವಂಥ ವಿಚಾರ ಕೂಡ ಆಗುವಂಥ ಅವಕಾಶ ಆಗಲಿ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದ ಮತ್ತು ಸಹಕಾರದ ಮುಖಾಂತರ ಇವತ್ತು ಬರೀ ಶಾಸಕನಾಗಿ ಮತ್ತು ಮಂತ್ರಿಯಾಗಿ ಅಥವಾ ಮಾತ್ರ ಅಲ್ಲ, ರಾಜ್ಯದ ಸಭಾಧ್ಯಕ್ಷ ಸ್ಥಾನದಲ್ಲಿ ಕೂತ್ಕೊಳ್ಳೋಂಥ ಅವಕಾಶ ತಾವು ಇವತ್ತು ಮಾಡಿಕೊಟ್ಟಿದ್ದೀರಿ. ಏನಂತ ಗೊತ್ತಿಲ್ಲ, ನಾಮಿನೇಷನ್ ಹಾಕಿದ ನಂತರ ನೀವು ನಂಬಲಿಕ್ಕಿಲ್ಲ, ನಾನು ಯಾವ ಗ್ರಾಮಕ್ಕೆ ಹೋದರೂ ಕೂಡ ನನ್ನ ನೆಲದಲ್ಲಿ ಕೂತ್ಕೊಳ್ಳಿಕ್ಕೆ ಬಿಡಲಿಲ್ಲ. ಹೋದ ತಕ್ಷಣ ಕಾರಿಂದ ಇಳಿದ ತಕ್ಷಣ ಚುನಾವಣೆ ಪೂರ್ವದಲ್ಲಿ ಪ್ರಚಾರಕ್ಕೆ ಹೋಗುವಾಗಲೇ ನಾನು ಕಾರಿಂದ ಇಳಿಲಿಕ್ಕೆ ಬಿಡಿಸೋತಿಲ್ಲ, ಜನ ಬಂದು ನಾನು ಎತ್ತದೆ ಸೀದಾ, ಬೇರೆ ಕೆಲಸ ಇಲ್ಲ, ನೆಲದಲ್ಲಿ ನನ್ನನ್ನು ಇರಲಿ, ನಾನು ಎತ್ತಿಕೊಂಡೇ ಬಹುಶಃ ಹೋಗಿ ಚೇರಿಗೆ ಆಗ್ತಾಯಿದ್ರು. ಅಲ್ಲಿಂದ ಎತ್ತಿಕೊಂಡು ಬಂದು ನನ್ನನ್ನು ಕಾರಿಗೆ ಆಗ್ತಾಯಿದ್ದೆ. ನನ್ನನ್ನು ಅಲ್ಲಿ ನಡೆದಾಡಲಿಕ್ಕೆ ಕೂಡ ಯಾರು ಕೂಡ ನಾನು ಗೆದ್ದ ನಂತರ ಅಲ್ಲ, ಚುನಾವಣೆಗೆ ನಾನು ಪ್ರಚಾರಕ್ಕೆ ಹೋಗುವಂಥ ಪ್ರತಿಯೊಂದು ಗ್ರಾಮದಲ್ಲಿ ಕೂಡ ಆ ರೀತಿಯ ಉತ್ಸಾಹ ಮತ್ತು ಆ ರೀತಿಯ ಒಂದು ವಿಶೇಷವಾದ ಜಿದ್ದಿತ್ತು. ಈ ಸಲ ಬಿಡಲೇಬಾರ್ದು ಅಂತೇಳಿ ಎಲ್ಲ ಜಾತಿ, ಎಲ್ಲ ಮತ್ತು ಎಲ್ಲ ವರ್ಗದವರು, ಹಿರಿಯರು, ಕಿರಿಯರು, ವಯಸ್ಸಿನವರಂತ ಮಾತ್ರ ಅಲ್ಲ, ನಾನು ಆಸ್ಪತ್ರೆಯಲ್ಲಿ ಹೋದಾಗ ಮನೆಯಲ್ಲಿ ಮಲಗಿದಂಥ ಬೆಡ್ಡಲ್ಲಿದ್ದವರು ಕೂಡ ನೀನು ಹೆದರಬೇಡ, ನಿಮ್ಗೆ ನಮ್ಮಲ್ಲಿ ದೂರ ಇದೆ ಅಂತೇಳಿ ಬೆಡ್ಡಲ್ಲಿದ್ದವರು ಕೂಡ ಬಹುಶಃ ಇತ್ತು. ಸೊ ನನ್ನನ್ನು ಕೆಳಗೆ ನಾಮಿನೇಷನ್ ಆಗಿದ ನಂತರ ನನ್ನ ಕರಿಯಾಗಿ ನನ್ನ ಪ್ರಚಾರಕ್ಕೆ ಕಾಲಲ್ಲಿ ನಾನು ಬಿಡಲಿಲ್ಲ, ಎಲ್ಲ ಎತ್ತಿಕೊಂಡೇ ಹೋದೋದು.
ಆಗ ನಾನು ಆಲೋಚನೆ ಎತ್ತಿ ತೆಕ್ಕೊಂಡೋಗಿ ಮೇಲಿನ ಸೀಟಲ್ಲಿ ಹಾಕಿ ಬಿಟ್ಟಿದ್ದಾರೆ, ಸಭಾಧ್ಯಕ್ಷ ಸೀನಲ್ಲಿ ಹಾಕಿ ಬಿಡುವಂಥ ಕೆಲಸ ಇವತ್ತು ಮಾಡಿದ್ದಾರೆ. ಕೆಳಗೆ ಬೇಡ ಅಂತೇಳಿ ಆ ಪರಿಸ್ಥಿತಿಯಲ್ಲಿ ಒಂದು ವಿಚಾರ ಇವತ್ತಾಗಿದೆ. ತಾವೆಲ್ಲರೂ ಕೂಡ ಇವತ್ತು ಸಭಾಧ್ಯಕ್ಷ ಸ್ಥಾನ ವಹಿಸಿಕೊಟ್ಟಿದ್ರಿ. ಬಹುಶಃ ಸಂಸದೀಯ ನಿಯಮಕ್ಕೆ ಅನುಗುಣವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಹಳ ಜಾಗೃತಿಯಿಂದ ನನ್ನ ಕೆಲಸ ಮತ್ತು ನಿಭಾಯಿಸುವಂಥ ಜವಾಬ್ದಾರಿ. ಈಗ ನಮಗೆ ಯಾವುದೇ ಪಕ್ಷ ಇಲ್ಲ, ಯಾವನು ಸಭಾಧ್ಯಕ್ಷನಾಗಿದ್ದೇನೆ ಹಾಗೂ ನನ್ನ ಪಕ್ಷದ ಸದಸ್ಯತೆಗೆ ನಾನು ರಾಜೀನಾಮೆ ಕೂಡ ಕೊಟ್ಟಿದ್ದೇನೆ. ನಾನೀಗ ಪ್ರತಿಪಕ್ಷದ ಮಿತ್ರ ಅಂತ ಹೇಳಿದರೆ ಪ್ರತಿಪಕ್ಷದವರಿಗೆ ನಾನು ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಕೊಟ್ಟು ಸರ್ಕಾರವನ್ನು ಸರಿಯಾಗಿ ಕೆಲಸ ಮಾಡಿಸಬೇಕೆಂಬ ಜವಾಬ್ದಾರಿ ನಿಲ್ಲಿಸುವಂಥ ಜವಾಬ್ದಾರಿ ಸ್ಥಾನದಲ್ಲಿ ನಾನು ಇವತ್ತಿರುವಂಥ ವಿಚಾರ ಇವತ್ತು ಆಗಿದೆ. ನಾನು ಪ್ರತಿಪಕ್ಷಕ್ಕೆ ನಾನು ಎಷ್ಟೇ ಮಿತ್ರನಾದರೂ ಕೂಡ ನನ್ನ ಮೇಲೆ ಸಂಶಯ ಜಾಸ್ತಿ, ಕಡಿಮೆ ಆಗೋದಿಲ್ಲ. ನನ್ನ ಮೇಲೆ ಸಂಶಯ ಜಾಸ್ತಿ ಇದು ಸ್ವಾಭಾವಿಕವಾಗಿ ಬರುವಂಥ ಇದನ್ನೆಲ್ಲ ನಾವು ಎದುರಿಸುವಂಥ ವಿಚಾರ ಇವತ್ತು ಆಗಬೇಕು. ಅದರ ಜೊತೆಯಲ್ಲಿ ಏನು, ಒಮ್ಮೆ ಪ್ರತಿಪಕ್ಷದವ್ರು ಬೊಬ್ಬೆ ಹಾಕೋದು, ಇನ್ನು ಆಡಳಿತ ಪಕ್ಷದವ್ರು ಬೊಬ್ಬೆ ಹಾಕೋದು. ಇಲ್ಲಿ ಬೊಬ್ಬೆ ಆ ಕಡೆ ಈ ಕಡೆ ಬೊಬ್ಬೆ ಹಾಕಿ ಆರೋಪ ಪ್ರತ್ಯಾರೋಪ ಮಾಡಿ ಲಾಸ್ಟಿಗೆ ಇಬ್ಬರು ಸೇರಿ ನನ್ನ ಮೇಲೆ ಆರೋಪ ಹಾಕೋದು. ಈಗ ಬಹುಶಃ ನಾವು ಇವತ್ತು ಕೇಳಲಿಕ್ಕೆಲ್ಲ ಈ ಒಂದು ಸೀಟಲ್ಲಿ ಕೂತ್ಕೊಳ್ಳುವಂಥದ್ದು ಪರಿಸ್ಥಿತಿ ಇವತ್ತು ಇದೆ. ಅದಾಗಿ ನಿಮ್ಮೆಲ್ಲರ ಆಶೀರ್ವಾದ, ಸಲಹೆ, ಸೂಚನೆ, ಮಾರ್ಗದರ್ಶನ ಕೊಡುವಂಥ ಅವಕಾಶ ಆಗಲಿ. ಈ ಒಂದು ಸಂವಿಧಾನಬದ್ಧವಾದ ನನಗೆ ಯಾವುದೇ ಪಕ್ಷ ಇಲ್ಲ, ನನಗೆ ಸಂವಿಧಾನ ಮಾತ್ರ ಇವತ್ತು ಪಕ್ಷ. ಸಂವಿಧಾನಕ್ಕೆ ಅನುಗುಣವಾಗಿ ಸಭೆಯನ್ನು ನಡೆಸ್ಕೊಂಡು ಹೋಗುವಂಥದ್ದು, ಅದಕ್ಕೆ ಅನುಗುಣವಾಗಿ ಕಲಾಪ ನಡೆಸುವಂಥದ್ದು, ಸಮಯವನ್ನು ವ್ಯರ್ಥ ಮಾಡದೆ ಅನುಗುಣವಾದ ಕಾನೂನುಗಳು ಪಾಸ್ ಮಾಡುವಂಥದ್ದು ಮತ್ತು ಯೋಜನೆ ರೂಪಿಸುವುದು ನನ್ನ ಪ್ರಮುಖವಾದ ಇವತ್ತು ಜವಾಬ್ದಾರಿ. ಈ ಕೆಲಸವನ್ನು ನಿಭಾಯಿಸಿಕೊಂಡು ನಮ್ಮ ಜಿಲ್ಲೆಯವರಾಗಿದ್ದ ವೈಕುಂಠ ಬಾಳಿಗರವರು ನಮ್ಮ ಮೈಸೂರು ರಾಜ್ಯದಲ್ಲಿ, ಅದೇ ರೀತಿ ನಮ್ಮ ಕೆ ಎಸ್ ಹೆಗಡೆಯವರು ನಮ್ಮ ಲೋಕಸಭೆಯಲ್ಲಿ ಸ್ಪೀಕರ್ ಆಗಿ ಏನು ಗೌರವ ಇವತ್ತು ಉಳಿಸಿಕೊಂಡು ಬಂದಿದ್ದಾರೆ, ಅದನ್ನು ಉಳಿಸುವ ಜೊತೆಯಲ್ಲಿ ನಮ್ಮನ್ನೇ ಕ್ಷೇತ್ರ ಪ್ರತಿನಿಧಿಸಿದಂಥ ಎಲ್ಲ ನಮ್ಮ ಶಾಸಕರು ಇವತ್ತು ಮಿತ್ರರಿದ್ದಾರೆ. ಭಾಳಷ್ಟು ಜನ ಇವತ್ತು ನನಗಿಂತ ಮುಂಚೆ ಬಂದವರಿದ್ದಾರೆ. ಅದರಲ್ಲಿ ಫಸ್ಟ್ ಇವತ್ತು ಗಜಜನ ಪಂಡಿತ್ ಅವರಿದ್ದರು, ಕೃಷ್ಣ ಶೆಟ್ಟಿ ಅವರಿದ್ದರು, ರಾಮಚಂದ್ರ ರಾವ್ ಇದ್ದರು, BM ಮಿದ್ದಿನಬ್ಬರವರು, ನಂತರ ಶಾಸಕರ UT ಫರೀದ್ರವರು, ಅದೇ ರೀತಿ ಜಯರಾಮ್ ಶೆಟ್ಟಿ ಅವರು. ತದನಂತರ ಬಹುಶಃ ಇವತ್ತು ಈ ಒಂದು ಪ್ರದೇಶಕ್ಕೆ ನಮಗೆ ಸಾಕು ನಮ್ಮ ಮಿತ್ರ ಇವರನ್ನ BM ಮೊಯ್ದಿನವರು ನಮ್ಮ ಜಿಲ್ಲೆಯೆಲ್ಲ ಇದೆ. ಅವರೆಲ್ಲ ಗೌರವ ಉಳಿಸುವಂಥ ಕೆಲಸ ಕಾರ್ಯಗಳಿಗೆ ನಿಮ್ಮೆಲ್ಲರ ಸಹಕಾರ ಮಾರ್ಗದರ್ಶನ ಇರುವಂಥ ಅವಕಾಶ ಇವತ್ತು ಆಗಲಿ ಅಂತ ನಾನು ಭಾಳ ಖಂಡಿತವಾಗಿ ಹೇಳ್ಕೊಳ್ತಾ, ದೋಷಮುಕ್ತ ಮತ್ತು ದ್ವೇಷಮುಕ್ತವಾದ ಮತ್ತು ದುಶ್ಚಟ ಮುಕ್ತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡೋ ಜವಾಬ್ದಾರಿ ಇವತ್ತು ಭಾಳಷ್ಟಿದೆ. ನಮಗೆ ದ್ವೇಷವೂ ಬೇಡ, ನಮಗೆ ದುಶ್ಚಟ ಕೂಡ ಬೇಡ. ಇದು ಎರಡನ್ನು ದೂರ ಮಾಡಲಿಕ್ಕೆ ಎದ್ದು ನಿಲ್ಲುವ ಕೆಲಸ ಇವತ್ತು ಆಗಬೇಕು. ಈ ಒಂದು ಕೆಲಸ ದುಶ್ಚಟ ಇರಲಿ, ದ್ವೇಷ ಇರಲಿ, ನಿಮಗೇನಾಗಲಿಕ್ಕಿಲ್ಲ. ಇನ್ನು ಮುಂದಿನ ಜನಾಂಗಕ್ಕೆ ದೊಡ್ಡ ಮಟ್ಟದ ಸಮಸ್ಯೆ ಆಗುವಂಥ ವಿಚಾರ ಇವತ್ತು ಆಗ್ತದೆ. ಮುಂದಿನ ಜನಾಂಗವನ್ನು ಮತ್ತು ಇನ್ನು ಹುಟ್ಟಿ ಬರುವಂಥ ಮಕ್ಕಳನ್ನು ಆಲೋಚನೆ ಮಾಡಿಕೊಂಡು ನಮ್ಮ ತೀರ್ಮಾನ ಇವತ್ತು ಇರಬೇಕು. ನಮ್ಮ ಯಾರು ಕೂಡ ದ್ವೇಷದಿಂದ ಏನು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದೇ ದುಶ್ಚಟ ಕೂಡ ಇರಬಾರ್ದು. ಅದು ಬರೀ MLAಗಳು ಸರ್ಕಾರ ಅಧಿಕಾರಿಗಳು ಮಾತ್ರ ಆಗೋದಿಲ್ಲ. ಎಲ್ಲಿ ತನಕ ನೀವು ಎದ್ದು ನಿಂತು ನೀವು ಕೂಡ ಸಂಪೂರ್ಣವಾಗಿ ಪ್ರತಿಯೊಂದು ಮನೆಯವರು ಕೂಡ ಎದ್ದು ನಿಂತು ಸಮರ್ಪಕವಾಗಿ ತೊಡಗಿಸಿಕೊಳ್ಳೋದಿಲ್ಲವೋ ಅದೆಲ್ಲ ಕೂಡ ಸಮಸ್ಯೆ ಆಗುವಂಥ ವಿಚಾರ ಅಂತ ಹೇಳಿಕೊಳ್ತಾ, ತಮ್ಮ ವಿಶೇಷವಾದ ಜವಾಬ್ದಾರಿಯುತವಾದ ಕೆಲಸವನ್ನು ತಾವಿರೋದಕ್ಕೆ ಈ ದುಶ್ಚಟ ಮತ್ತು ದ್ವೇಷಮುಕ್ತ ಸಮಾಜ ನಿರ್ಮಾಣ ಮಾಡಲಿಕ್ಕೆ ತಾವೆಲ್ಲ ತಮ್ಮ ಕೊಡುಗೆ ಕೊಡಬೇಕಂತ ಹೇಳಿಕೊಳ್ತಾ, ಭಾರತ ದೇಶ ವಿಶ್ವದ ಎಲ್ಲಿ ಹೋದ್ರೂ ಯಾರಿಗೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯ ಇಲ್ಲ. ಸಮಸ್ಯೆ ನೂರಾರು ಇರ್ಬೋದು, ಆದರೆ ಇದಕ್ಕಿಷ್ಟು ದೇಶ ಎಲ್ಲಿಯೂ ಕೂಡ ಸಿಕ್ಕಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಜನಾಂಗ ಮತ್ತು ಮಾನವ ಸಂಪೂರ್ಣವನ್ನು ಇಲ್ಲೇ ಉಳಿಸಿಕೊಳ್ಳೋ ವ್ಯವಸ್ಥೆಗೆ ನಾವೆಲ್ಲ ಕೂಡ ಬದ್ಧರಾಗಬೇಕಂತ ನಾನು ಹೇಳ್ಕೊಳ್ತಾ, ಮತ್ತೊಮ್ಮೆ ನಿಮಗೆಲ್ಲರಿಗೂ ನನ್ನ ಶುಭಾಶಕ್ತಿ ನಾನು ಇವತ್ತು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. ಸನ್ಮಾನ ಕಾರ್ಯಕ್ರಮಕ್ಕೆ ಸಹಕರಿಸಬೇಕು ಸನ್ಮಾನ್ಯ UT ಖಾದರ್ ಅವರು. ಸನ್ಮಾನ್ಯ UT ಖಾದರ್ ಅವರು ನಮ್ಮ ಕರ್ನಾಟಕ ಸರ್ಕಾರದ ವಿಧಾನ ಸಭೆಯ 23ನೇ ಸ್ಪೀಕರ್ ಅವರು. ಇವರ ತಂದೆ UT ಫರೀದ್, ತಾಯಿ ನಸೀಮಾ, ಪ್ರಾಯ 53, ಓದಿದ್ದು ಲಾ, ಸೇರಿದ್ದು ರಾಜಕೀಯ, ಸಹೋದರರು 3, ಸಹೋದರಿಯರು 1, ಮಡದಿ ಲಮೀಸ್ ಖಾದರ್, ಪುತ್ರಿ ಹವ್ವ ನಸೀಮಾ ಇವರು. ಕರ್ನಾಟಕ ವಿಧಾನಸಭೆಯ 2ನೇ ಅತ್ಯಂತ ಕಿರಿಯ ಸ್ಪೀಕರ್ ಇವರು. ನಮ್ಮ ಕರ್ನಾಟಕದ ಮುಸ್ಲಿಂ ಸಮುದಾಯದಿಂದ ಪ್ರಪ್ರಥಮ ಸ್ಪೀಕರ್ ಇವರು. ದಕ್ಷಿಣ ಕನ್ನಡ ಜಿಲ್ಲೆಯ 2ನೇ ಸ್ಪೀಕರ್ ಇವರು. ಸತತ 5ನೇ ಬಾರಿಗೆ ಮಂಗಳೂರು ಕ್ಷೇತ್ರದಿಂದ ಶಾಸಕರಾದಂಥ ಸೋಲಿಲ್ಲದ ಸರದಾರ ಇವರು. ಸದನದಲ್ಲಿ ಅತಿ ಹೆಚ್ಚು ಪ್ರಶ್ನೆ ಕೇಳಿದ ಸದನ ವೀರ ಇವರು. ರಾಜ್ಯದಾದ್ಯಂತ ಅತಿ ಹೆಚ್ಚು ಓಡಾಡಿದ ರಾಜ್ಯದ ನಂಬರ್ 1 ಸಚಿವ ಇವರು. ಆರೋಗ್ಯ ಸಚಿವರಾಗಿ, ಆಹಾರ ಸಚಿವರಾಗಿ, ನಗರಾಭಿವೃದ್ಧಿ ಸಚಿವರಾಗಿ, ವಸತಿ ಸಚಿವರಾಗಿ ಮಾಡಿದ್ದು ಕ್ರಾಂತಿಕಾರಿ ಕೆಲಸ. ವಿರೋಧ ಪಕ್ಷದ ಉಪನಾಯಕರಾಗಿ ನ್ಯೂನತೆಗಳನ್ನು ಸದನದಲ್ಲಿ ಪ್ರಸ್ತಾವಿಸಿ ಸೈ ಎನಿಸಿಕೊಂಡ ಜನನಾಯಕ ಇವರು. ಟೀಕೆಗೆ ಕೊಟ್ಟರು ಸಾಧನೆಯ ಉತ್ತರ,
ಟೀಕೆಗೆ ನಗು ನಗುತ್ತಲೇ ಬೆಳೆದು ನಿಂತರು ಬಹಳ ಎತ್ತರ. ನಗು ನಗುತ್ತಲೇ ಬೆಳೆದು ನಿಂತರು ಬಹಳ ಎತ್ತರ. ಎಲ್ಲರಿಗೂ ಮಾಡುವರು ಉಪಕಾರ, ಕೆಲಸದಲ್ಲಿ ತೋರುವರು ಚಮತ್ಕಾರ. ಎಲ್ಲರಿಗೂ ಮಾಡುವರು ಉಪಕಾರ, ಕೆಲಸದಲ್ಲಿ ತೋರುವರು ಚಮತ್ಕಾರ. ಸರ್ವರು ಪ್ರೀತಿಸುವ ಗುಣವಂತ, ಎಲ್ಲರೊಳಗೆ ಒಂದಾಗುವ ಹೃದಯವಂತ. ಸರ್ವರು ಪ್ರೀತಿಸುವ ಗುಣವಂತ, ಎಲ್ಲರೊಳಗೆ ಒಂದಾಗುವ ಹೃದಯವಂತ. ಹಮ್ಮು ಬಿಮ್ಮು ಇಲ್ಲದ ಸರದಾರ, ಸದಾ ಕೈ ಹಿಡಿದರು ಇವರ ಮತದಾರ. ಹಮ್ಮು ಬಿಮ್ಮು ಇಲ್ಲದ ಸರದಾರ, ಸದಾ ಕೈ ಹಿಡಿದರು ಇವರ ಮತದಾರ. ಇವರೇ ನಮ್ಮ ಸ್ಪೀಕರ್, ಇವರೇ ನಮ್ಮ ಖಾದರ್. ನಮ್ಮೊಟ್ಟಿಗೆ ಆಡಳಿತ ನಿರ್ದೇಶಕ ಸಂಸ್ಥೆಯ ಜೊತೆಗೆ ಇವತ್ತು CR ಅಬೂಬಕರ್, CR ಫ್ರೂಟ್ಸ್ ಇವರು ಕೂಡ ವೈಯಕ್ತಿಕವಾದಂಥ ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. ಹಾಗೆ CR ಕಲಾಂ ಅವರು ಕೂಡ ವೈಯಕ್ತಿಕವಾದಂಥ ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. MM ಮೊಯ್ದೀನ್, MM ಫ್ರೂಟ್ಸ್ ಇವರು ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. ಹಾಗೆ ಇಬ್ರಾಹಿಂ ಹುಸೈನ್, HIS ಲೆಮನ್ ಮರ್ಚೆಂಟ್ ಇವರು ಕೂಡ ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. ಹಾಗೆಯೇ ಅವರ ಓರ್ವ ಅಭಿಮಾನಿ, ಅವರ ಹೆಸರು ಕಮಲಮ್ಮ, ನಿತ್ಯಾದರ್ ನಗರ್ ಕಮಲಮ್ಮ ಅವರು ಕೂಡ ವೈಯಕ್ತಿಕವಾದಂಥ ಸನ್ಮಾನ ಅವರು ಮಾಡಲಿಕ್ಕೆ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಕಮಲಮ್ಮ, ಶ್ರೀಮತಿ ಕಮಲಮ್ಮ ಇವರು ವೈಯಕ್ತಿಕವಾದಂಥ ಸನ್ಮಾನವನ್ನು ಮಾಡಲಿಕ್ಕಿದ್ದಾರೆ. ಹಾಗೆಯೇ ಶ್ರೀಯುತ ನಾನು ದೇವರ ಹತ್ರ ಪ್ರಾರ್ಥನೆ ಮಾಡಿದ್ದೇನೆ, ಗ್ಲೋಬಲ್ ಮಾರ್ಕೆಟ್ನ ಕಾರ್ಮಿಕ ಹಾಗೆ ವಿನ್ ಆದರೆ ಸ್ಟೇಜಿಗೆ ಬಂದು ಹಾರ ಹಾಕುತ್ತೇನೆ ಎಂದು ಭಾವಿಸಿದ್ದೇನೆ. ಶ್ರೀಯುತ ಪರಂಗಿಪೇಟೆ ಹಮೀದ್ ಅವರು ಕೂಡ ಒಂದು ಹಾರ ಹಾಕಬೇಕು ಅಂತೇಳಿ ಅಭಿಲಾಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಮೀದ್ ಪರಂಗಿಪೇಟೆ ಎಲ್ಲಿದ್ದಾರೆ? ಹಮೀದ್ ಪರಂಗಿಪೇಟೆಯವರು ಇವತ್ತು ಗ್ಲೋಬಲ್ ಮಾರ್ಕೆಟಿನ ವರ್ತಕರ ಸಂಘದ ಜಂಟಿ ಸಹಯೋಗದಲ್ಲಿ ಈ ಒಂದು ಅಭಿಮಾನದ ದರದ ಈ ಒಂದು ಸನ್ಮಾನ ನಡೀತಾ ಇದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಸಾಕ್ಷಿಗಳಾಗ್ತಾ ಇದ್ದೀರಾ. ತಮ್ಮ ಕಣ್ಣು, ತಮ್ಮ ಕಿವಿ, ತಮ್ಮ ಮನಸ್ಸು, ತಮ್ಮ ಹೃದಯ, ತಮ್ಮ ಆತ್ಮ ಎಲ್ಲವೂ ಈ ಒಂದು ಕಾರ್ಯಕ್ರಮ ಅಭಿನಂದಿಸುವ. ಇವತ್ತು ಕರ್ನಾಟಕ ಸರ್ಕಾರದ 23ನೇ ಸ್ಪೀಕರ್ ಆಗಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಕರ್ನಾಟಕದ ರಾಜ್ಯಪಾಲರನ್ನು ಬಿಟ್ಟರೆ ಅತ್ಯಂತ ಗೌರವದ 2ನೇ ಸ್ಥಾನದಲ್ಲಿರುವಂಥದ್ದು ಸ್ಪೀಕರ್. ಆ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಮುಂದೆ ಮುಖ್ಯಮಂತ್ರಿ ಆಗುವ, ರಾಜ್ಯಪಾಲರಾಗುವ, ಕೇಂದ್ರದ ಮಂತ್ರಿಯಾಗುವ, ಇನ್ನಷ್ಟು ಅತ್ಯುನ್ನತ ಹುದ್ದೆಗಳು ಅವರಿಗೆ ಸಿಗಲಿ, ಅದು ಖಂಡಿತ ಸಿಗತ್ತೆ ಎಂಬ ಪ್ರಾರ್ಥನೆ ನಮ್ಮದು. ಈಗ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳಿಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಲೈವ್ ಮೀಡಿಯಾದವರಿಗೆ, ಅದೇ ರೀತಿ ನಮ್ಮ ಸೌಂಡ್ ಸಿಸ್ಟಮ್, ಇವತ್ತಿನ ಸ್ಟೇಜ್ ಸೆಟ್ಟಿಂಗ್ ಎಲ್ಲ ವ್ಯವಸ್ಥೆ ಮಾಡಿದವರು, ಹಾಗೆ ನಮ್ಮ ಕ್ಯಾಟ್ರಿಂಗ್ ಎಲ್ಲರಿಗೂ ಧನ್ಯವಾದವನ್ನು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ನಾವು ಮುಗಿಸ್ತಾ ಇದ್ದೇವೆ. ಗ್ಲೋಬಲ್ ಮಾರ್ಕೆಟ್ ಇನ್ನಷ್ಟು ಉತ್ತಮವಾಗಿ ಬೆಳೆಯಲಿ, ಇನ್ನಷ್ಟು ಮಂದಿಯ ವ್ಯಾಪಾರ ಸಮೃದ್ಧಿಯಾಗಲಿ, ಇನ್ನಷ್ಟು ನಿಮ್ಮ ಮೂಲಕ ಸಮಾಜ ಸೇವೆ ಆಗಲಿ, ಭಾಳಷ್ಟು ಮಂದಿಯ ಬದುಕು. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಜೈ ಹಿಂದ್. ಬಹುಶಃ ಮಾನ್ಯ ಸಭಾಧ್ಯಕ್ಷರು ಈ ರಾಜ್ಯಕ್ಕೆ ಸಭಾಧ್ಯಕ್ಷರಾಗಲಿಕ್ಕೆ ಭಾಳಷ್ಟು ದುಡಿಮೆಯನ್ನು ದುಡಿದಂಥ ಎಲ್ರಿಗೂ ಶುಭ ಹಾರೈಸುತ್ತಾ ಇದೀಗ ಈ ಕಾರ್ಯಕ್ರಮ ಧನ್ಯವಾದ ಮಾಡುವುದಕ್ಕಿಂತ ಮುಂಚಿತವಾಗಿ ಇನ್ನೊಂದು ವಿಶೇಷ ಕಾರ್ಯಕ್ರಮ ಇದೆ. ಜನಾಬ್ ಅಹ್ಮದ್ ಬಾಬಾ ಅವರಿಗೆ ಸನ್ಮಾನ ಇದೆ. ಅವರ ಸಾಧನೆಯ ಈಗಾಗಲೇ ನಾನು ನೋಡಿದ್ದೇನೆ, ಪಕ್ಷಿ ನೋಟ ನಾನು ತಮ್ಮ ಮುಂದೆ ಇಟ್ಟಿದ್ದೇನೆ. ಬಹಳ ವಿಸ್ತಾರವಾದಂಥ ಅವರ ಸಾಧನೆ, ಸುದೀರ್ಘ ಅವಧಿಯ ಅವರ ಸೇವಾ ಪಯಣ ಈಗಾಗಲೇ ತಮ್ಮ ಮುಂದೆ ಇಟ್ಟಿದ್ದೇನೆ. ಇದೀಗ ಅಹ್ಮದ್ ಬಾಬಾ ಅವರಿಗೆ ಸನ್ಮಾನಿಸಬೇಕಾಗಿ ಸಂಘಟಕರಲ್ಲಿ ವಿನಂತಿಸ್ತಾ ಇದ್ದೇನೆ. ಜನಾಬ್ ಅಹ್ಮದ್ ಬಾಬಾ ಇವರು ಈ ಒಂದು ಗ್ಲೋಬಲ್ ಮಾರ್ಕೆಟಿನ ಹಿರಿಯ ಜನಾಬ್ ಅಹ್ಮದ್ ಬಾಬಾ ಪಡೀಲ್.
ಬಾಬಾ ಅವರಿಗೆ ಒಂದು ಸನ್ಮಾನ್ಯ ಯು ಟಿ ಖಾದರ್ ಅವರು ನೆರವೇರಿಸಬೇಕು. ನಮ್ಮ ಎಲ್ಲ ಅತಿಥಿಗಳು ನಮ್ಮ ಜೊತೆ ಸೇರಿಕೊಳ್ಳಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಶಾಲು ಹೊದಿಸಿ ಹಾರಾರ್ಪಣೆ ಮಾಡಿ ಫಲ ಪುಷ್ಪವನ್ನು ನೀಡಿ ಸ್ಮರಣಿಕೆಯನ್ನು ಕೂಡ ನೀಡಿ ಅವರನ್ನು ಗೌರವಿಸ್ತಾ ಇದ್ದೇವೆ. ಜನಾಬ್ ಅಹ್ಮದ್ ಬಾಬಾ ಇವರಿಗೆ.